1ನೇ ತರಗತಿಯಲ್ಲಿ ಕಲಿವಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಸೂರಜ್ ಬಿ ಗಟ್ಟಿ. ದ್ವಿತೀಯ ಸ್ಥಾನ ಕಲಿವಿಕೆಯಲ್ಲಿ ಪೃಥ್ವಿನ್ 1ನೇ ತರಗತಿ. ತೃತೀಯ ಸ್ಥಾನ ಫಾತಿಮತ್ ಅಫೀಫಾ 1ನೇ ತರಗತಿ. ಫಾತಿಮತ್ ಅಫೀಫಾ ಕಲಿವಿಕೆಯಲ್ಲಿ ತೃತೀಯ ಸ್ಥಾನ. 2ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಕಲಿವಿಕೆಯಲ್ಲಿ ಸಾತ್ವಿಕ್ ಕೊಟ್ಟಾರಿ ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಶ್ರೀನಿಧಿ. ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಶ್ರವಣ್ ರಾಜ್. ಶ್ರವಣ್ ರಾಜ್ ತೃತೀಯ. 3ನೇ ತರಗತಿಯಲ್ಲಿ ಕಲಿವಿಕೆಯಲ್ಲಿ ಪ್ರಥಮ ಸ್ಥಾನ ಮೊಹಮ್ಮದ್ ಫರಾಜ್. ದ್ವಿತೀಯ ಸ್ಥಾನ ಕೃತಿಕಾ. ತೃತೀಯ ಸ್ಥಾನ ಮನ್ವಿತಾ. ನಾಲ್ಕನೇ ತರಗತಿಯಲ್ಲಿ ಕಲಿವಿಕೆಯಲ್ಲಿ ಪ್ರಥಮ ಸ್ಥಾನ ಶಬರಿ. ದ್ವಿತೀಯ ಸ್ಥಾನ ಧನ್ಯಶ್ರೀ. ತೃತೀಯ ಸ್ಥಾನ ಫಾತಿಮತ್ ರಫೀದಾ. ಮುಂದಿನ ತೃತೀಯ ಸ್ಥಾನ ದೀಕ್ಷಿತ. 6ನೇ ತರಗತಿಯಲ್ಲಿ ಕಲಿವಿಕೆಯಲ್ಲಿ ಪ್ರಥಮ ಸ್ಥಾನ ಸಮೃದ್ಧಿ. ದ್ವಿತೀಯ ಸ್ಥಾನ ನಮ್ಯತಾ. ತೃತೀಯ ಸ್ಥಾನ ಜೇಬಾ ಜರೋನ್. ಏಳನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಕಲಿವಿಕೆಯಲ್ಲಿ ಸಿಂಚನ ಪ್ರಥಮ ಸ್ಥಾನ. ಸಂಗೀತ ಸ್ಪರ್ಧೆ ದ್ವಿತೀಯ ಸ್ಥಾನ ಗುಂಪಾಟ ಪ್ರಥಮ ಸ್ಥಾನ. 1ನೇ ತರಗತಿಯ ಫಾತಿಮತ್ ಅಫೀಫಾ. ವಿನೀತ್ ಕ್ಲೇಮ್ ತರಡಿ. ಮೊಹಮ್ಮದ್ ರಿಫಾಜ್ ಓಟದಲ್ಲಿ ತೃತೀಯ ಸ್ಥಾನ. ಮೊಹಮ್ಮದ್ ರಿಫಾಜ್ ಬರಲಿಲ್ಲ. ಪ್ರತೀಕ್ಷಾ ಓಟದಲ್ಲಿ ಪ್ರಥಮ ಸ್ಥಾನ. ಲಕ್ಕಿ ಗೇಮ್ ದ್ವಿತೀಯ ಸ್ಥಾನ. ಪೂರ್ವಿ ಓಟದಲ್ಲಿ ದ್ವಿತೀಯ ಸ್ಥಾನ. ವೈಷ್ಣವಿ ಓಟದಲ್ಲಿ ತೃತೀಯ ಸ್ಥಾನ. ಥರ್ಡ್. ಮೊಹಮ್ಮದ್ ಶಾಹೀನ್ ಲಕ್ಕಿ ಗೇಮ್ ಪ್ರಥಮ ಸ್ಥಾನ. ಮೊಹಮ್ಮದ್ ಶಾಯಿಲ್ ಲಕ್ಕಿ ಗೇಮ್ ದ್ವಿತೀಯ. ಗುಂಪಾಟ ಪ್ರಥಮ. ಮೇಘಶ್ರೀ ಲಕ್ಕಿ ಗೇಮ್ ಪ್ರಥಮ ಸ್ಥಾನ. ಥ್ಯಾಂಕ್ ಯು ಮೊಹಮ್ಮದ್ ಇಕ್ಬಾಲ್ರವರೇ. ಮನ್ವಿತ್ ರಂಗೋಲಿ ಸ್ಪರ್ಧೆ ಪ್ರಥಮ. ಗುಂಪಾಟ ಪ್ರಥಮ. ಓಟದಲ್ಲಿ ತೃತೀಯ ಸ್ಥಾನ. ಮನ್ವಿತ್. ಮೊಹಮ್ಮದ್ ಸುಹೈಲ್ ರಂಗೋಲಿ ಸ್ಪರ್ಧೆ ದ್ವಿತೀಯ ಸ್ಥಾನ. ಉಮರುಲ್ ಸಿಯಾಲ್ ಓಟ ಪ್ರಥಮ. ಲಕ್ಕಿ ಗೇಮ್ ಪ್ರಥಮ. ಮೊಹಮ್ಮದ್ ಜಮೀರ್ ಓಟದಲ್ಲಿ ಪ್ರಥಮ. ಚಿತ್ರ ಪ್ರಥಮ. ಓಟದಲ್ಲಿ ದ್ವಿತೀಯ ಸ್ಥಾನ. ಚಿತ್ರ ಪ್ರಥಮ ಸ್ಥಾನ. ಮೊಹಮ್ಮದ್ ಜಮೀರ್. ಧನ್ವಿತಾ ಓಟದಲ್ಲಿ ಪ್ರಥಮ ಸ್ಥಾನ. ಶಬಾ ಜಮೀಲಾ ಗುಂಪಾಟ ಪ್ರಥಮ. ರಸಪ್ರಶ್ನೆ ದ್ವಿತೀಯ.
ಓಟದಲ್ಲಿ ದ್ವಿತೀಯ. ಆಯಿಷತುಲ್ ಇಸಾನಾ ಓಟದಲ್ಲಿ ತೃತೀಯ ಸ್ಥಾನ, ತೃತೀಯ, ಥರ್ಡ್ ಪ್ಲೇಸ್. ಮೊಹಮ್ಮದ್ ಆದಿಲ್ ಲಕ್ಕಿ ಗೇಮ್ ದ್ವಿತೀಯ. ಅಫ್ಸಾ ಫಾಜಿಲಾ ಲಕ್ಕಿ ಗೇಮ್ ಪ್ರಥಮ. ಹರ್ಷಿತ್ ಆಳ್ವಾ ರಸಪ್ರಶ್ನೆ ಪ್ರಥಮ. ಥ್ಯಾಂಕ್ ಯು ಮೇಡಮ್, ಜಯಶ್ರೀ ಮೇಡಮ್ ಅವರಿಗೆ. ಇದೀಗ ಮುಂದಿನ ಬಹುಮಾನ ವಿತರಣೆ. ಗುಂಪಾಟ ಪ್ರಥಮ, ಓಟದಲ್ಲಿ ದ್ವಿತೀಯ, ಕ್ಲೇ ಮಾಡೆಲ್ ದ್ವಿತೀಯ ಮನ್ವಿತಾ. ಆಯಿಷಾ ಅಲ್ಫಾ ಸಂಗೀತ ಸ್ಪರ್ಧೆ ದ್ವಿತೀಯ, ಓಟದಲ್ಲಿ ತೃತೀಯ, ಲಕ್ಕಿ ಗೇಮ್ ಪ್ರಥಮ. ದ್ವಿತೀಯ ಸ್ಥಾನ ತನ್ವಿ ಚಂದ್ರ ಚಿತ್ರ ಸ್ಪರ್ಧೆ ದ್ವಿತೀಯ. ಮೊಹಮ್ಮದ್ ರಾಜಿ ಓಟದಲ್ಲಿ ಪ್ರಥಮ. ಅಬ್ದುಲ್ ಸಜೀಲ್ ಓಟದಲ್ಲಿ ದ್ವಿತೀಯ. ಮೊಹಮ್ಮದ್ ಸಾಬಿತ್ ಓಟದಲ್ಲಿ ತೃತೀಯ. ಇಫ್ರತ್ ಓಟದಲ್ಲಿ ಪ್ರಥಮ ಸ್ಥಾನ. ಮೊಹಮ್ಮದ್ ಸಿಮಾಕ್ ಲಕ್ಕಿ ಗೇಮ್ ಪ್ರಥಮ. ತೇಜಸ್ ಶೆಟ್ಟಿ ಲಕ್ಕಿ ಗೇಮ್ ದ್ವಿತೀಯ. ಕೀರ್ತನ್ ಗುಂಪಾಟ ಪ್ರಥಮ. ಇದರಲ್ಲಿ 34. ಥ್ಯಾಂಕ್ ಯು ಮೇಡಮ್. ಕುಶಲತಾ ಮೇಡಮ್ ಅವರಿಗೆ ಮುಂದಿನ ಬಹುಮಾನವನ್ನು ಪ್ರಾಥಮಿಕ ಶಾಲಾ ಫಾತಿಮತ್ ರಫೀದಾ ಸಂಗೀತ ಸ್ಪರ್ಧೆ ಪ್ರಥಮ, ರಸಪ್ರಶ್ನೆ ಪ್ರಥಮ, ಗುಂಪಾಟ ಪ್ರಥಮ, ಓಟ ದ್ವಿತೀಯ, ಲಕ್ಕಿ ಗೇಮ್ ದ್ವಿತೀಯ. ಫಾತಿಮತ್ ರಫೀದಾ. ಮೊಹಮ್ಮದ್ ಸಿನಾನ್ ರಸಪ್ರಶ್ನೆ ಸ್ಪರ್ಧೆ ದ್ವಿತೀಯ. ಸನತ್ ರಂಗೋಲಿ ಸ್ಪರ್ಧೆ ಪ್ರಥಮ, ಗುಂಪಾಟ ಪ್ರಥಮ, ಛದ್ಮವೇಷ ಪ್ರಥಮ. ಸನತ್. ಸ್ವಸ್ತಿಕ್ ಕ್ಲೇ ಮಾಡೆಲ್ ಪ್ರಥಮ, ಓಟದಲ್ಲಿ ತೃತೀಯ. ಮೊಹಮ್ಮದ್ ಶಾಯಿಫ್ ಓಟದಲ್ಲಿ ಪ್ರಥಮ. ಮೊಹಮ್ಮದ್ ಶಫೀಕ್ ಓಟದಲ್ಲಿ ದ್ವಿತೀಯ. ಆಯಿಷತ್ ಶಹನಾ ಓಟದಲ್ಲಿ ಪ್ರಥಮ. ಆಯಿಷತ್ ಫಮೀಜಾ ಓಟದಲ್ಲಿ ಯಾರು ಫಮೀಜ್ ಅಲ್ಲ, ತೃತೀಯ. ಫಮೀಜ್ ಅಲ್ಲ, ಆಯಿಷತ್ ಫಮೀಜಾ ಓಟದಲ್ಲಿ ತೃತೀಯ ಸ್ಥಾನ. ಮೊಹಮ್ಮದ್ ಶಯನ್ ಲಕ್ಕಿ ಗೇಮ್ ಪ್ರಥಮ. ಮೊಹಮ್ಮದ್ ಶಬೀಬ್ ಲಕ್ಕಿ ಗೇಮ್ ದ್ವಿತೀಯ. ಆಯಿಷತ್ ಅನೀನಾ ಲಕ್ಕಿ ಗೇಮ್ ಪ್ರಥಮ. ಐದನೇ ತರಗತಿಯಲ್ಲಿ ಆಶಿಕಾ ಛದ್ಮವೇಷ ಪ್ರಥಮ. ಆಶಿಕಾ ತಂಡ. ದೀಕ್ಷಿತಾ ಛದ್ಮವೇಷ ದ್ವಿತೀಯ. ಮೊಹಮ್ಮದ್ ಅಮೀನ್ ಚಿತ್ರ ಸ್ಪರ್ಧೆ ಪ್ರಥಮ ಸ್ಥಾನ. ಆರನೇ ತರಗತಿಯಲ್ಲಿ ಜೇಬ ಜೆರೂನ್ ಭಾಷಣ ಸ್ಪರ್ಧೆ ದ್ವಿತೀಯ. ಮೊಹಮ್ಮದ್ ರಾಯಿಲ್ ರಂಗೋಲಿ ಸ್ಪರ್ಧೆ ದ್ವಿತೀಯ. ಕಿಶನ್ ರಸಪ್ರಶ್ನೆ ದ್ವಿತೀಯ, ಕಿಶನ್ ತಂಡ. ಥ್ಯಾಂಕ್ ಯು ಸರ್ ಮುಖ್ಯೋಪಾಧ್ಯಾಯರಿಗೆ. ಇದೀಗ ಏಳನೇ ತರಗತಿ ಸಂಗೀತ ಸ್ಪರ್ಧೆ ಪ್ರಥಮ, ಪ್ರಬಂಧ ಸ್ಪರ್ಧೆ ದ್ವಿತೀಯ. ಮೊಹಮ್ಮದ್ ರಾಜಿಮ್ ಯೋಗಾಸನ ಸ್ಪರ್ಧೆ ದ್ವಿತೀಯ.
ವೈಭವ್ ರಸಪ್ರಶ್ನೆ ಪ್ರಥಮ, ಯೋಗಾಸನ ಸ್ಪರ್ಧೆ ಪ್ರಥಮ, ಕ್ಲೇ ಮಾಡೆಲ್ಸ್ ದ್ವಿತೀಯ, ಸಂಗೀತ ಸ್ಪರ್ಧೆ ದ್ವಿತೀಯ, ಚಿತ್ರ ದ್ವಿತೀಯ, ಕ್ರಿಕೆಟ್ ಪಂದ್ಯಾಟ ದ್ವಿತೀಯ. ವೈಭವ್. ವರ್ಷ ರಂಗೋಲಿ ಸ್ಪರ್ಧೆ ಪ್ರಥಮ, ಥ್ರೋಬಾಲ್ ಪಂದ್ಯಾಟ ದ್ವಿತೀಯ, ಕಬಡ್ಡಿ ಪಂದ್ಯಾಟ ದ್ವಿತೀಯ. ಸುಜನ್ ಕ್ಲೇ ಮಾಡೆಲ್ ಪ್ರಥಮ, ವಾಲಿಬಾಲ್ ಪಂದ್ಯಾಟ ಪ್ರಥಮ, ಕಬಡ್ಡಿ ಪಂದ್ಯಾಟ ಪ್ರಥಮ. ಮಸೂದ್ ಕ್ರಿಕೆಟ್ ಪಂದ್ಯಾಟ ಪ್ರಥಮ. ಮೊಹಮ್ಮದ್ ಸಿರಾಜ್ ಕಬಡ್ಡಿ ಪಂದ್ಯಾಟ ದ್ವಿತೀಯ, ವಾಲಿಬಾಲ್ ಪಂದ್ಯಾಟ ದ್ವಿತೀಯ. ಫಾತಿಮತ್ ನಾಫಿಲಾ ಡೊಂಕ ಸ್ಪರ್ಧೆ ದ್ವಿತೀಯ. ದೀಕ್ಷಿತ ಥ್ರೋಬಾಲ್ ಪಂದ್ಯಾಟ ಪ್ರಥಮ, ಕಬಡ್ಡಿ ಪಂದ್ಯಾಟ ಪ್ರಥಮ, ಡೊಂಕ ಸ್ಪರ್ಧೆ ಪ್ರಥಮ. ಇದೀಗ ಪ್ರೋತ್ಸಾಹದಾಯಕ ಬಹುಮಾನಗಳನ್ನು ವಿತರಿಸ್ತಾ ಇದ್ದಾರೆ ಸಂಚಾಲಕರು. 2019-20 ಸಾಲಿನ 7ನೇ ತರಗತಿಯಲ್ಲಿ ಅತ್ಯುತ್ತಮ ಗುಣನಡತೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ. ವಿದ್ಯಾರ್ಥಿ ಲಿಖಿತ್, ಅತ್ಯುತ್ತಮ ಗುಣನಡತೆಯ ವಿದ್ಯಾರ್ಥಿ ಲಿಖಿತ್. ವಿದ್ಯಾರ್ಥಿನಿ ಫಾತಿಮತುಲ್ ರಸೀನಾ. ತೃತೀಯ ಇರ್ಸಾನ. ಥ್ಯಾಂಕ್ ಯು ಮುಸ್ತಾಫ್ರವರೇ. ತೃತೀಯ ಸ್ಥಾನ ಆಯಿತಾ? ಇರ್ಸಾನ ಕೊಡಿ ಸರ್. ಮುಸ್ತಾಫ್ರವರೇ, ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿನಿ ಪ್ರಥಮ ಸ್ಥಾನ ನಿಶಿತಾ, ದ್ವಿತೀಯ ಸ್ಥಾನ ಮೋಕ್ಷ ಈ ಒಂದು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೊಹಮ್ಮದ್ ಇಕ್ಬಾಲ್ ರವರಿಗೆ. ಇದು ಮುಂದಿನ ಬಹುಮಾನವನ್ನು ಶ್ರೀ ಮೋಹನ್ ದಾಸ್ ಶೆಟ್ಟಿ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚಪ್ಪಲೆ ಕೊಡಿ ನೋಡಕ್ಲೆ. ದ್ವಿತೀಯ ಸ್ಥಾನವನ್ನು ವೈಯಕ್ತಿಕ ಚಾಂಪಿಯನ್ ಮೊಹಮ್ಮದ್ ಸಿರಾಜ್ 7ನೇ ತರಗತಿ 13 ಅಂಕಗಳನ್ನು ಪಡೆದಿದ್ದಾರೆ. ಪ್ರಥಮ ಸ್ಥಾನ 15 ಅಂಕ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಫಾತಿಮಾ ಫಾಯಿಜಾ 17 ಅಂಕಗಳನ್ನು ಪಡೆದು ವೈಯಕ್ತಿಕ ಚಾಂಪಿಯನ್ ಪಡೆದಿದ್ದಾರೆ. ಫಾತಿಮಾ ಫಾಯಿಜಾ. ದ್ವಿತೀಯ ಸ್ಥಾನ ಇಬ್ಬರಿಗೆ ಹಂಚಿ ಹೋಗಿದೆ. ಸಿಂಚನ 6ನೇ ತರಗತಿ 13 ಅಂಕ. ದ್ವಿತೀಯ ಫಾತಿಮತುಲ್ ಫಾರಿಷಾ 13 ಅಂಕ. ಸಮಗ್ರ ಚಾಂಪಿಯನ್. ಈ ವರ್ಷದ ಆಟೋಟ ಸ್ಪರ್ಧೆಗಳಲ್ಲಿ ಸಮಗ್ರ ಚಾಂಪಿಯನ್ಶಿಪ್ ಪಡೆದ ತಂಡ 4 ತಂಡಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಮಗ್ರ ಚಾಂಪಿಯನ್ಶಿಪ್ ಪಡೆದವರು ಶಿವಾಜಿ ತಂಡದ ಎಲ್ಲ ವಿದ್ಯಾರ್ಥಿನಿಯರು ಬರಬೇಕು ವೇದಿಕೆಗೆ. ಎಲ್ಲ ಗಣ್ಯರು ಈ ಒಂದು ಸಮಗ್ರ ಚಾಂಪಿಯನ್ನವನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತದೆ. ಶಿವಾಜಿ ತಂಡಕ್ಕೆ ಬನ್ನಿ. ಹುಡುಗಿಯರು ಸಹ ಬರ್ಬೋದು. ಶಿವಾಜಿ ತಂಡದ ಹುಡುಗಿಯರಿಲ್ವಾ? ಎಸ್, ಕ್ಲಾಪ್ಸ್ ಗೋ. ಬಹುಮಾನ ವಿತರಣಾ ಪಟ್ಟಿಯಲ್ಲಿರುವಂತಹ ವಿದ್ಯಾರ್ಥಿಗಳು: ನಂಬರ್ 1 ಶ್ರಿಯಾ, ಕನ್ನಡ ಕೈಬರಹ ಪ್ರಥಮ. ಎಲ್ಲರೂ ಕೂಡ ಚಪ್ಪಾಳೆ ಕೊಡುವುದರೊಂದಿಗೆ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆಯಲ್ಲಿ ಪ್ರೋತ್ಸಾಹಿಸಿ. ಇದನ್ನು ನಮ್ಮ ಪ್ರೌಢಶಾಲಾ ಸಂಚಾಲಕರಾದಂತಹ ಶ್ರೀಯುತ ಜಯರಾಮ್ ಪೌಡರ್ ಅವರು ಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನದಲ್ಲಿ ಶ್ರಿಯಾ, ಆಶುಭಾಷಣದಲ್ಲಿ. 2 ನಂಬರ್ ಧನ್ಯಶ್ರೀ, ಕೈಬರಹದಲ್ಲಿ ದ್ವಿತೀಯ, ಹಿಂದಿ ಭಾಷಣ ದ್ವಿತೀಯ. ಬಹುಮಾನವನ್ನು ನಮ್ಮ ಸಂಚಾಲಕರಾದಂತಹ ಶ್ರೀಯುತ ಜಯರಾಮ್ ಪೌಡರ್ ಅವರು ನೀಡುತ್ತಿದ್ದಾರೆ. ಹಾಗೂ ಬಹುಮಾನ ಪಡೆಯುವಂತಹ ವಿದ್ಯಾರ್ಥಿಗಳನ್ನೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಂಬರ್ 3 ನೇತ್ರಾವತಿ, ಕೈಬರಹ ತೃತೀಯ. ನೇತ್ರಾವತಿ ಕೈಬರಹ ತೃತೀಯ. ನಂಬರ್ 4 ಮೋಕ್ಷ, ಆಶುಭಾಷಣದಲ್ಲಿ ತೃತೀಯ. ನಂಬರ್ 5 ನಿಶಿತಾ, ಕನ್ನಡ ಭಾಷಣ ಪ್ರಥಮ, ಇಂಗ್ಲಿಷ್ ಕೈಬರಹ ತೃತೀಯ. ನಂಬರ್ 6 ಪೂರ್ವಿಕಾ, ಕನ್ನಡ ಭಾಷಣ. ನಿಶಿತಾ ಇಂಗ್ಲಿಷ್ ಕೈಬರಹ ತೃತೀಯ.
ನಂಬರ್ 6 ಪೂರ್ವಿಕಾ, ಕನ್ನಡ ಭಾಷಣ. ನಂಬರ್ 7 ನಮ್ಮ ಸಂಚಾಲಕರಾದಂತಹ ಈ ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಇದ್ದೇನೆ. ನಂಬರ್ 9 ಮುನಾಜಾ, ಇಂಗ್ಲಿಷ್ ಭಾಷಣ ತೃತೀಯ. ಮುನಾಜಾ, ಇಂಗ್ಲಿಷ್ ಭಾಷಣ ತೃತೀಯ. ನಂಬರ್ 10 ಕೌಶಿಕ್, ಇಂಗ್ಲಿಷ್ ಕೈಬರಹ ಪ್ರಥಮ, ತುಳು ಭಾಷಣ ಪ್ರಥಮ, ಸಂಗೀತ ಸ್ಪರ್ಧೆಯಲ್ಲಿ ದ್ವಿತೀಯ. ಕೌಶಿಕ್ ನಂಬರ್ 10. ನಂಬರ್ 11 ಸಂಜನಾ, ಹಿಂದಿ ಭಾಷಣ ಪ್ರಥಮ. ಸಂಜನಾ, ಹಿಂದಿ ಭಾಷಣ ಪ್ರಥಮ. ಪ್ರೌಢಶಾಲಾ ಬಹುಮಾನ ವಿತರಣೆಯನ್ನು ತೃತೀಯ. ನಂಬರ್ 12. ನಂಬರ್ 13 ರಿತಿಕಾ, ಕೈಬರಹ ಪ್ರಥಮ. ನಂಬರ್ 13 ರಿತಿಕಾ, ಹಿಂದಿ ಕೈಬರಹ ಪ್ರಥಮ. ನಂಬರ್ 14 ದಿಯಾ, ಹಿಂದಿ ಕೈಬರಹ ದ್ವಿತೀಯ. ನಂಬರ್ 14 ದಿಯಾ, ಹಿಂದಿ ಕೈಬರಹ ದ್ವಿತೀಯ. ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ಮುಸ್ತಫರವರಿಗೆ ವಂದನೆಗಳು. ಇದೀಗ ಬಹುಮಾನ ವಿತರಣೆಯನ್ನು ಮೋಹನ್ ದಾಸ್ ಶೆಟ್ಟಿ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕೋಶಾಧಿಕಾರಿಯಾದಂತಹ ಮೋಹನ್ ದಾಸ್ ಶೆಟ್ಟಿ ಅವರು ನೆರವೇರಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಂಬರ್ 16 ಕೀರ್ತಿರಾಜ್, ತುಳು ಭಾಷಣ ತೃತೀಯ. ನಂಬರ್ 16 ಕೀರ್ತಿರಾಜ್, ತುಳು ಭಾಷಣ ತೃತೀಯ. ನಂಬರ್ 17 ಸುಹೈಬಾ, ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ. ನಂಬರ್ 17 ಸುಹೈಬಾ, ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ. ನಂಬರ್ 18 ಮೋಕ್ಷ, ಸಂಗೀತ ಸ್ಪರ್ಧೆಯಲ್ಲಿ ತೃತೀಯ. 8ನೇ ತರಗತಿ ಮೋಕ್ಷ, ಸಂಗೀತ ಸ್ಪರ್ಧೆ ತೃತೀಯ. ನಂಬರ್ 19 ಅಶ್ಬಿಯಾ ಅಲಿಮಾ, ಪೇಪರ್ ಕ್ರಾಫ್ಟಲ್ಲಿ ಪ್ರಥಮ. ನಂಬರ್ 19 ಅಶ್ಬಿಯಾ ಅಲಿಮಾ, ಪೇಪರ್ ಕ್ರಾಫ್ಟಲ್ಲಿ ಪ್ರಥಮ. ನಂಬರ್ 20 ವಿಜಿತ್, ಪೇಪರ್ ಕ್ರಾಫ್ಟಲ್ಲಿ ದ್ವಿತೀಯ ಸ್ಥಾನ. 8ನೇ ತರಗತಿ ವಿಜಿತ್. ನಂಬರ್ 20 ಪೇಪರ್ ಕ್ರಾಫ್ಟ್ ದ್ವಿತೀಯ. 21 ದರ್ಶನ್, ಪೇಪರ್ ಕ್ರಾಫ್ಟಲ್ಲಿ ತೃತೀಯ. ಪೇಪರ್ ಕ್ರಾಫ್ಟಲ್ಲಿ ತೃತೀಯ ದರ್ಶನ್. ಇದೀಗ ನಮ್ಮ ಪ್ರೌಢಶಾಲಾ ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಟ್ಟ 23 ಕುಮಾರ, ಚಿತ್ರಕಲೆಯಲ್ಲಿ ದ್ವಿತೀಯ. 23 ಕುಮಾರ್, ಚಿತ್ರಕಲೆಯಲ್ಲಿ ದ್ವಿತೀಯ. ನಂಬರ್ 24 ಲತೀಶ್, ಚಿತ್ರಕಲೆಯಲ್ಲಿ ತೃತೀಯ. ನಂಬರ್ 24 ಲತೀಶ್, ಚಿತ್ರಕಲೆಯಲ್ಲಿ ತೃತೀಯ. ನಂಬರ್ 25 ನವ್ಯಶ್ರೀ, ಹೂ ಜೋಡಣೆಯಲ್ಲಿ ದ್ವಿತೀಯ. ನಂಬರ್ 25 ನವ್ಯಶ್ರೀ, ಹೂ ಜೋಡಣೆಯಲ್ಲಿ ದ್ವಿತೀಯ. ನಂಬರ್ 26 ಚೈತ್ರ, ಹೂ ಜೋಡಣೆಯಲ್ಲಿ ತೃತೀಯ. ನಂಬರ್ 26 ಚೈತ್ರ, ಹೂ ಜೋಡಣೆಯಲ್ಲಿ ತೃತೀಯ. ಇದೀಗ ನಮ್ಮ ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಟ್ಟಂತಹ ಇಕ್ಬಾಲ್ ರವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಮ್ಮ ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆಯಾದಂತಹ ಜಯಶ್ರೀ ಅವರು ನೆರವೇರಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಂಬರ್ 27 ದೀಕ್ಷಾ ಮತ್ತು ಬಳಗ, ಸಮೂಹದಲ್ಲಿರುವಂತಹ ಗುಂಪು ಬಹುಮಾನ, ಸಮೂಹ ಗಾನ ಪ್ರಥಮ, ದೀಕ್ಷಾ ಮತ್ತು ಬಳಗ. ನಂಬರ್ 28 ಅರ್ಶಿನಿ ಮತ್ತು ಬಳಗ, ಸಮೂಹ ಗಾನ ದ್ವಿತೀಯ. ಅರ್ಶಿನಿ ಮತ್ತು ಬಳಗ, ಸಮೂಹ ಗಾನ ದ್ವಿತೀಯ. 29 ನಿಖಿಲ್ ದಾಸ್ ಮತ್ತು ಬಳಗ. ಮೆಹಂದಿ ಪ್ರಥಮ. ಈ ಒಂದು ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಉತ್ತಮ ವಿದ್ಯಾರ್ಥಿ ನವನೀತ್ 10th A ತರಗತಿ
ಎಲ್ಲರೂ ಕೂಡ ಅವನನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಯಾವುದೇ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಈ ವರ್ಷದ ನಮ್ಮ 19ನೇ 20ನೇ ಸಾಲಿನ ಬಹಳ ಉತ್ತಮ ವಿದ್ಯಾರ್ಥಿ ಎಂದು ನಾನು ಎಲ್ಲರಲ್ಲಿ ಹೇಳಿಕೊಳ್ಳಲು ಇಷ್ಟಪಡ್ತೇನೆ. ಉತ್ತಮ ವಿದ್ಯಾರ್ಥಿ ನವನೀತ್ 10th A. ನಂಬರ್ 35 ಉತ್ತಮ ವಿದ್ಯಾರ್ಥಿನಿಯಾಗಿ ಅಶ್ಫಿಯಾ ಅಲಿಮಾ 10th A ತರಗತಿಯಿಂದ ಭಾಳ ಉತ್ತಮವಾದಂತಹ ವಿದ್ಯಾರ್ಥಿ. ಎಲ್ಲ ರೀತಿಯಲ್ಲೂ ಕೂಡ ಕಲಿಯುವಿಕೆಯಿಂದ ತೊಡಗಿಸಿಕೊಂಡು ಸ್ಕೌಟ್ಸ್ ಗೈಡ್ಸಿನಿಂದ ಎಲ್ಲ ರೀತಿಯಲ್ಲಿ ಕೂಡ ಉತ್ತಮ ವಿದ್ಯಾರ್ಥಿನಿ ಅಶ್ಫಿಯಾ ಅಲಿಮಾ. 36 ಉತ್ತಮ ಸ್ವಯಂ ಸೇವಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾನೆ ಮೊಹಮ್ಮದ್ ರಾಜಿಕ್ 10th A. ಮೊಹಮ್ಮದ್ ರಾಜಿಕ್ ಉತ್ತಮ ಸ್ವಯಂ ಸೇವಕ, ಎಲ್ಲಿದ್ದರೂ ಕೂಡ ಬರಬೇಕು. 36 ನಂಬರ್ ಮೊಹಮ್ಮದ್ ರಾಜಿಕ್. ಎಲ್ಲರೂ ಕೂಡ ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಉತ್ತಮ ಸ್ವಯಂ ಸೇವಕ. 37 ನಂಬರ್ ಉತ್ತಮ ಸ್ವಯಂ ಸೇವಕಿ ಎಂಬುದಾಗಿ ನಮ್ಮ 10th A B ತರಗತಿಯ ವಿದ್ಯಾರ್ಥಿನಿ ವೇದಾಕ್ಷಿ ಉತ್ತಮ ಸ್ವಯಂ ಸೇವಕಿ. ಮುಂದಿನ ಬಹುಮಾನವನ್ನು ನಮ್ಮ ಬಹುಮಾನ ವಿತರಣೆಯನ್ನು ನೆರವೇರಿಸಿಕೊಟ್ಟಂತಹ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿಯಾದಂತಹ ಶ್ರೀಮತಿ ಉಷಾಲತಾ ತುಳು ಭಾಷಣ ದ್ವಿತೀಯ, ಕನ್ನಡ ಭಾಷಣ ದ್ವಿತೀಯ. ನಿಖಿಲ್ ದಾಸ್ ಆಸುಭಾಷಣ ಪ್ರಥಮ, ತುಳು ಭಾಷಣ ದ್ವಿತೀಯ, ಕನ್ನಡ ಭಾಷಣ ದ್ವಿತೀಯ. ನಂಬರ್ 39 ನಿಶಿತಾ ಕಲಿಕೆಯಲ್ಲಿ ಇದೀಗ ನಾವು ಬಹುಮಾನವನ್ನು ಕೊಡ್ತಾ ಇದ್ದೇವೆ. ನಿಶಿತಾ 8th A ಪ್ರಥಮ, ವಂಶಿತಾ 8th A ದ್ವಿತೀಯ, ಪಲ್ಲವಿ ತೃತೀಯ. ನಿಶಿತಾ ವಂಶಿತಾ ಪಲ್ಲವಿ. ನಿಶಿತಾ ವಂಶಿತಾ ಪಲ್ಲವಿ. ನಂಬರ್ 40 9th A ಕಲಿಕೆಯಲ್ಲಿ ಕವಿತಾ ಪ್ರಥಮ, ಸಂಜನಾ ದ್ವಿತೀಯ, ನೇತ್ರಾವತಿ ತೃತೀಯ. ಕವಿತಾ ಸಂಜನಾ ನೇತ್ರಾವತಿ. ಕವಿತಾ ಪ್ರಥಮ, ಸಂಜನಾ ದ್ವಿತೀಯ, ನೇತ್ರಾವತಿ ತೃತೀಯ. ನಂಬರ್ 41 9th B ಕಲಿಕೆಯಲ್ಲಿ ಜಸ್ಟಿಟಾ ಕ್ರಸ್ತ 9th B ಪ್ರಥಮ, ಅರ್ಶಿನಿ ದ್ವಿತೀಯ, ಕ್ಲೇರಿನ್ ಲಿಯೋನಾ 9th B ತೃತೀಯ. ಜಸ್ಟಿಟಾ ಅರ್ಶಿನಿ ಕ್ಲೇರಿನ್ 9th B ತರಗತಿಯಿಂದ ಕಲಿಕೆಯಲ್ಲಿ. 42 ಕೌಶಿಕ ಪ್ರಥಮ, ನವನೀತ್ ದ್ವಿತೀಯ, ಕೀರ್ತಿರಾಜ್ ತೃತೀಯ. ಕೌಶಿಕ್ ನವನೀತ್ ಕೀರ್ತಿರಾಜ್ ಕಲಿಕೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ. ಕೌಶಿಕ್ ಪ್ರಥಮ, ನವನೀತ್ ದ್ವಿತೀಯ, ಕೀರ್ತಿರಾಜ್ ತೃತೀಯ. 43 10th B ಕಲಿಕೆಯಲ್ಲಿ ಶ್ರೀಯಾ 10th B ಪ್ರಥಮ, ದೀಕ್ಷಿತ್ ದ್ವಿತೀಯ, ನಿಖಿಲ್ ದಾಸ್ ತೃತೀಯ. 10th B ಶ್ರೀಯಾ ಪ್ರಥಮ, ದೀಕ್ಷಿತ್ ದ್ವಿತೀಯ, ನಿಖಿಲ್ ದಾಸ್ ತೃತೀಯ. ಕಲಿಯುವಿಕೆಯಲ್ಲಿ ಬಹುಮಾನವನ್ನು ಪಡ್ಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಂದನೆಗಳು. ಇದೀಗ ನಮ್ಮ ಬಹುಮಾನದ ಕೊನೆಯ ಪಟ್ಟಿ 44 ನಂಬರಲ್ಲಿ ಈ ಬಾರಿ 18-19ನೇ ಸಾಲಿನ 10ನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಂತಹ 3 ಹಳೆ ವಿದ್ಯಾರ್ಥಿಗಳು. ಸುಷ್ಮಿತಾ ಪ್ರಥಮ, ಶರಣ್ಯ ದ್ವಿತೀಯ, ಪ್ರಿಯಾ ತೃತೀಯ. ಸುಷ್ಮಿತಾ ಪ್ರಥಮ, ಶರಣ್ಯ ದ್ವಿತೀಯ, ಪ್ರಿಯಾ ತೃತೀಯ. ಸುಷ್ಮಿತಾ, ಶರಣ್ಯ ಇದ್ದಾರೆ ದ್ವಿತೀಯ, ಪ್ರಿಯಾ ತೃತೀಯ. 18-19ನೇ ಸಾಲಿನ ನಮ್ಮ ಪಬ್ಲಿಕ್ ಪರೀಕ್ಷೆಯಲ್ಲಿ ಬಹಳ ಉತ್ತಮ ಶ್ರೇಣಿಯಲ್ಲಿ ಅಂಕಗಳನ್ನು ತೆಗೆದುಕೊಂಡು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಶಾಲಾ ಹಾಗೂ ಶಿಕ್ಷಕರಾಗೂ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಅವರಿಗೆ ವಂದನೆಗಳನ್ನು ಹೇಳುತ್ತಾ ಈ ಒಂದು ಬಹುಮಾನ ವಿತರಣೆಯಲ್ಲಿ ಪಾಲ್ಗೊಂಡಂತಹ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಸ್ಥಾನವನ್ನು ಗಳಿಸಿಕೊಂಡಿದೆ. ಇವರಿಗೆ ಮೊಹಮ್ಮದ್ ಮುಸ್ತಫಾ ಅವರು ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಫರ್ದೀಪ್ ನರ್ವಾಲ್ ತಂಡದ ನೆಬಿಲ್ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಮುಂದಿನ ಬಹುಮಾನವನ್ನು ನಮ್ಮ ರಾಧಾಕೃಷ್ಣ ಸರ್ ಅವರು ಮಲಾರ್, ಬನ್ನಿ ಸರ್, ಇಲ್ಲಿಂದ ನಿಂತುಕೊಡಿ, ಬನ್ನಿ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ರಾಧಾಕೃಷ್ಣ ಮಲಾರ್ ಶಾಲೆಯ ಒಬ್ಬ ಕ್ರಿಯಾಶೀಲ ಅಧ್ಯಾಪಕರು ಈ ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕಬಡ್ಡಿಯಲ್ಲಿ ನವನೀತ್ ಮತ್ತು ತಂಡ, ವಿರಾಟ್ ಕೊಹ್ಲಿ ತಂಡ ನವನೀತ್ ಮತ್ತು ತಂಡ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಬನ್ನಿ ಸರ್. ನವನೀತ್ ಮತ್ತು ತಂಡ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಇದು ವಿರಾಟ್ ಕೊಹ್ಲಿ ತಂಡ ದ್ವಿತೀಯ ಸ್ಥಾನವನ್ನು, ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನವನ್ನು ನೆಬಿಲ್ ಮತ್ತು ತಂಡ, ಪರ್ದೀಪ್ ನರ್ವಾಲ್ ತಂಡ ನೆಬಿಲ್ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ.
14 ವರ್ಷ ವಯೋಮಿತಿಯೊಳಗಿನ ಬಾಲಕರ ವಿಭಾಗದಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಜಿತೇಶ್ ಮತ್ತು ತನ್ವೀರ್ ಇಬ್ಬರು ಬನ್ನಿ. ಜಿತೇಶ್ ಮತ್ತು ತನ್ವೀರ್ ಹುಸೈನ್ ಬೋಲ್ಟ್ ತಂಡ ಮತ್ತು ಪ್ರದೀಪ್ ನರ್ವಾಲ್ ತಂಡ. ದ್ವಿತೀಯ ಸ್ಥಾನವನ್ನು ಅಜಿತ್ ರೈ ಮತ್ತು ಲಿಶಾನ್, ವಿರಾಟ್ ಕೊಹ್ಲಿ ಮತ್ತು ಸುನಿಲ್ ಛಾತ್ರಿ ಈ ತಂಡ ಪಡೆದುಕೊಂಡಿದೆ. ಅಭಿನಂದನೆಗಳು. ಚಪ್ಪಾಳೊಂದಿಗೆ ಅಭಿನಂದನೆ ಸಲ್ಲಿಸಬೇಕು. ವಾಲಿಬಾಲ್ನಲ್ಲಿ ಹುಸೈನ್ ಬೋಲ್ಟ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಜಿತೇಶ್ ಮತ್ತು ತಂಡ ಹುಸೈನ್ ಬೋಲ್ಟ್ ತಂಡ 100 ಮೀಟರಲ್ಲಿ ಒಲಿಂಪಿಕ್ಸ್ನಲ್ಲಿ ದಾಖಲೆಯನ್ನು ನಿರ್ವಹಿಸಿದಂತಹ ಹುಸೈನ್ ಬೋಲ್ಟ್. ಜಿತೇಶ್ ಮತ್ತು ತಂಡ. ಜೈಸನ್ ಮತ್ತು ತಂಡ ಸುನಿಲ್ ಛೇತ್ರಿ, ಜೈಸನ್ ಮತ್ತು ತಂಡ. ಜೈಸನ್ ಇಲ್ವಾ? ಇಲ್ಲ, ಸರಿ. 17 ವರ್ಷ ವಯೋಮಿತಿಯೊಳಗಿನ ಬಾಲಕಿಯರ ವಿಭಾಗದಲ್ಲಿ ಡೊಂಕದಲ್ಲಿ ಯಾಸ್ಮಯ ಮತ್ತು ತಂಡ. ಸುನಿಲ್ ಛೇತ್ರಿ ತಂಡದ ನಾಯಕಿಯಾಗಿರುವಂಥ ಯಾಸ್ಮಯ ಪ್ರಥಮ ಸ್ಥಾನವನ್ನು, ದೀಕ್ಷಾ ಮತ್ತು ತಂಡ ಹುಸೈನ್ ಬೋಲ್ಟ್ ಈ ಒಂದು ನಾಯಕತ್ವವನ್ನು ವಹಿಸಿಕೊಂಡಂಥ ದೀಕ್ಷಾ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ರಾಜಗುಡ್ಡೆ ಶಾಲೆಯ ಮುಖ್ಯೋಪಾಧ್ಯಾಯನವರಿದ್ದರು, ಮುಖ್ಯೋಪಾಧ್ಯಾಯಿನಿ ಸರಿ. ಥ್ರೋಬಾಲ್ನಲ್ಲಿ ಯಾಸ್ಮಯ ಮತ್ತು ತಂಡ ಪ್ರಥಮ ಸ್ಥಾನವನ್ನು, ದೀಕ್ಷಾ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಥ್ರೋಬಾಲ್ನಲ್ಲಿ ಪ್ರಥಮ, ದ್ವಿತೀಯ ದೀಕ್ಷಾ ಮತ್ತು ತಂಡ. ಹುಸೈನ್ ಬೋಲ್ಟ್ ತಂಡ, ದೀಕ್ಷಾ ಮತ್ತು ತಂಡ ಹುಸೈನ್ ಬೋಲ್ಟ್ನ ತಂಡದ ನಾಯಕಿಯಾಗಿರುವಂತಹ ದೀಕ್ಷಾ. 14 ವರ್ಷ ವಯೋಮಿತಿಯೊಳಗಿನ ಬಾಲಕಿಯರ सर्वशक्तने देवा सर्ववन्द्यने कावा सर्वगुणसम्पन्ना बेडुवेवु निन्ना सर्वशक्तने देवा सर्ववन्द्यने कावा सर्वगुणसम्पन्ना ಬೇಡುವೆವು ನಿನ್ನ ನೀನೇ ಭವತಾರಕನು ನಮ್ಮೆದೆಯ ಶಕ್ತಿ ನಿನ್ನೆ
ಮುಕ್ತಿ ನಿನ್ನೆದೆಯ ಗುಡಿಯಲ್ಲಿ ನಮಗಿನ್ನು ಮುಕ್ತಿ ಸರ್ವಶಕ್ತನೇ ದೇವ ಸರ್ವವಂದ್ಯನೇ ಕಾವ ಸರ್ವಗುಣ ಸಂಪನ್ನ ಬೇಡುವೆವು ನಿನ್ನ ಜೀವನದ ಜಲಧಿಯಲಿ ಪಯಣಗೈವಾಯ ಮಗೆ ನೀನೊಂದು ಧ್ರುವ ತಾರೆ ನೀನೆ ತಾರಕ ಶಕ್ತಿ ನೀನೊಂದು ಧ್ರುವ ತಾರೆ ನೀನೆ ತಾರಕ ಶಕ್ತಿ. ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಮತ್ತು ಶ್ರೀ ರಾಮಕೃಷ್ಣ ಪ್ರೌಢಶಾಲಾ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ರಿಜಿಸ್ಟರ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 2019ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಇಂದಿನ ಈ ಕಾರ್ಯಕ್ರಮವನ್ನು ದೀಪಾವಳಿಸುವುದರೊಂದಿಗೆ ಉದ್ಘಾಟನೆ ಮಾಡಲಿರುವ ಮಂಗಳೂರು ವಿಶ್ವವಿದ್ಯಾಲಯದ ಕಂಪ್ಯೂಟರ್ ವಿಜ್ಞಾನ ವಿಭಾಗದ ಅಧ್ಯಕ್ಷರಾದ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಅಪಾರ ಪ್ರೀತಿ ಗೌರವವನ್ನು ಹೊಂದಿರುವ ಶ್ರೀಯುತ ಡಾಕ್ಟರ್ ಮಂಜಯ್ಯ ಅವರು ಈಗಾಗಲೇ ಆಗಮಿಸಲಿರುವರು. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 34 ವರ್ಷ ಕಾಲ ಸೇವೆಯನ್ನು ಸಲ್ಲಿಸಿ 15 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕರು ಎಂಬ ಪ್ರಶಸ್ತಿಯನ್ನು ಪಡೆದಿರುವ ನಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ ಕೆ ರವೀಂದ್ರ ರೈ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಂತರ ಉಭಯ ವಿದ್ಯಾಸಂಸ್ಥೆಗಳ ಸಂಚಾಲಕರು ಆಗಿರುವ ನಮಗೆಲ್ಲರಿಗೂ ಉತ್ತಮ ರೀತಿಯ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಶ್ರೀಯುತ ಜಯರಾಮ್ ಆಳ್ವ ಪೋಡಾರ್ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹೂವನ್ನೆತ್ತು ಗೌರವಿಸುವಂತಹ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೆ ರವೀಂದ್ರ ರೈ ಇವರಿಗೆ ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಇವರು ಸ್ಮರಣಿಕೆ ಹಾಗೂ ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಎರಡು 2019-20 ಶೈಕ್ಷಣಿಕ ವರ್ಷದ ಈ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಹಾಗೆ ವೇದಿಕೆಯ ಮುಂದಿರುವ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನಾಡಿ ವರದಿಯನ್ನು ಮಂಡಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸ್ವತಂತ್ರ ಪೂರ್ವದ ಇತಿಹಾಸ ಇದ್ದಂತಹ ನಮ್ಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ 1966ರಲ್ಲಿ ಸ್ಥಾಪನೆಯಾದಂತಹ ಅನುದಾನಿತ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪಾವೂರು ಹರೇಕಳ. ಈ ವಿದ್ಯಾಸಂಸ್ಥೆ ಹಲವಾರು ಸಂಸ್ಕೃತ ನಾಗರಿಕರನ್ನು ವಿದ್ಯಾವಂತರನ್ನಾಗಿ ಮಾಡಿ ಈ ಸಮಾಜಕ್ಕೆ ನೀಡಿದಂತಹ ವಿದ್ಯಾಸಂಸ್ಥೆ. ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೆ ತನ್ನ ಹೆಸರನ್ನು ಪಸರಿಸಿದಂತಹ ಒಂದು ವಿದ್ಯಾಸಂಸ್ಥೆ. ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕವನ್ನು ಪ್ರಶಸ್ತಿಗೆ ಪಾತ್ರರಾದ ಅಧ್ಯಾಪಕರುಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯ ಸಂಕ್ಷಿಪ್ತ ವರದಿಯನ್ನು ಕೂಡ ನಿಮ್ಮ ಮುಂದಿಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮ್ಮ ಈ ವಿದ್ಯಾಸಂಸ್ಥೆಯು ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಆಡಳಿತಕ್ಕೊಳಪಟ್ಟು ನಡೆಸ್ತಾ ಇದೆ. ಈ ಆಡಳಿತ ಮಂಡಳಿಯಲ್ಲಿ ಶ್ರೀಯುತ ಪ್ರಹ್ಲಾದ್ ರೈ ಅವರ ಅಧ್ಯಕ್ಷರಾಗಿ, ಜಯರಾಮೌಳ ಪೋಡಾರ್ ಅವರು ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನತಾಲಿಯನ್ ಎಡ್ವರ್ಡ್ ಐಮನ್ ರವರು ಮುಖ್ಯೋಪಾಧ್ಯಾಯರಾಗಿಯೂ ಇತರ 8 ಮಂದಿ ಶಿಕ್ಷಕರು ಹಾಗೂ ಒಬ್ಬ ಗೌರವ ಶಿಕ್ಷಕಿ ಹಾಗೂ ಪ್ರೌಢಶಾಲೆಯಲ್ಲಿ ಶ್ರೀಮತಿ ಉಷಾಲತಾರವರು ಮುಖ್ಯೋಪಾಧ್ಯಾಯರಾಗಿ 6 ಮಂದಿ ಸಹ ಶಿಕ್ಷಕರು ಮತ್ತು ಇಬ್ಬರು ಗೌರವ ಶಿಕ್ಷಕಿಯರು ಹಾಗೂ 3 ಮಂದಿ ಶಿಕ್ಷಕೇತರ ಸಿಬ್ಬಂದಿಯವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಉಭಯ ಶಾಲೆಗಳಲ್ಲಿ ನಾಡ ಹಬ್ಬ ಹಾಗೂ ರಾಷ್ಟ್ರೀಯ ಹಬ್ಬಗಳ ಅರ್ಥಪೂರ್ಣ ಆಚರಣೆಯಾಗ್ತಾ ಇದೆ. ಸ್ಕೌಟ್ ಮತ್ತು ಗೈಡ್ಸ್ ತರಬೇತಿಗಳು
ಯೋಗಾಸನ ತರಬೇತಿಗಳು, ಸ್ವಚ್ಛ ಭಾರತ ಕಾರ್ಯಕ್ರಮದ ತರಬೇತಿಗಳು, ಜೊತೆಗೆ ಸಾಹಿತ್ಯ ಕಲಾ ಸಂಘ, ಈಕೋ ಕ್ಲಬ್ಬು, ವಿಜ್ಞಾನ ಸಂಘ, ಚೈತನ್ಯ ಕ್ರೀಡಾ ಸಂಘ, ಸೌಜನ್ಯ ಸ್ಕೌಟ್ ಮತ್ತು ಗೈಡ್ಸ್, ತುಳು ಸಂಘ, ಸಂಸ್ಕಾರ ಜ್ಯೋತಿ ಮೊದಲಾದ ಸಂಘಗಳು ತಮ್ಮದೇ ಆದ ರೀತಿಯಲ್ಲಿ ಉತ್ತಮ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಾ ಇದೆ. ಅದಲ್ಲದೆ ರಕ್ಷಕ ಸಂಘಗಳು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಇಕ್ಬಾಲ್ರವರ ಅಧ್ಯಕ್ಷರಾಗಿ, ಪ್ರೌಢಶಾಲೆಯಲ್ಲಿ ಶ್ರೀಮತಿ ಜಯಶ್ರೀ ಅವರ ಅಧ್ಯಕ್ಷರಾಗಿ ಅಭಿವೃದ್ಧಿಯ ಕಾರ್ಯದಲ್ಲಿ ಮುಂದುವರಿತಾ ಇದೆ. ಡಾಕ್ಟರ್ ಮಂಜಯ್ಯರವರೇ ಹಾಗೂ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಶ್ರೀ ರವೀಂದ್ರಯ್ಯ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿದಿರುವಂತಹ ನನ್ನ ಹಳೆ ವಿದ್ಯಾರ್ಥಿ ಮಿತ್ರರೇ, ಬಂಧುಗಳೇ, ನಾನು ಇಂದು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಏನು 2 ವರ್ಷದ ಮುಂಚೆ ನಾವು ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪನೆ ಆಗಿದೆ, ಅದರ ನಾನು ವರದಿಯನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತಿದ್ದೇನೆ. ದಿನಾಂಕ 3/7/2016 ಹಳೆ ವಿದ್ಯಾರ್ಥಿ ಸಂಘದ ಪ್ರಥಮ ಸಾಮಾನ್ಯ ಸಭೆಯು ಹಿರಿಯ ಮತ್ತು ಕಿರಿಯ ಹಳೆ ವಿದ್ಯಾರ್ಥಿಗಳು, ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಅಧ್ಯಾಪಕ ವೃಂದದವರ ಉಪಸ್ಥಿತಿಯಲ್ಲಿ ನಡೆಯಿತು. ಅಧ್ಯಕ್ಷರಾಗಿ ದೆಬ್ಬೇಲಿ ಮನೋಜ್ ಕುಮಾರ್ ಹೆಗಡೆ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಉಳಿದಂತೆ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಹಳೆ ವಿದ್ಯಾರ್ಥಿಗಳ ಕ್ರೀಡಾಕೂಟ ದಿನಾಂಕ 11/12/2016 ರವಿವಾರ ಹಳೆ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಹಳೆ ವಿದ್ಯಾರ್ಥಿ ಮತ್ತು ಉದ್ಯಮಿಯಾದ ಶ್ರೀ ಇಸ್ಮಾಯಿಲ್ ಕುಂದಾಪುರ ಇವರು ಉದ್ಘಾಟಿಸಿದರು. ಗಣ್ಯ ಅತಿಥಿಗಳು, ಸುವರ್ಣ ಸಮಿತಿಯ ಪದಾಧಿಕಾರಿಗಳು, ಹಿರಿಯ ಹಳೆ ವಿದ್ಯಾರ್ಥಿಗಳು ಕೂಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಲವಾರು ಕ್ರೀಡಾ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಯಿತು. ನಂತರ ದಿನಾಂಕ 16/1/2017 ಸುವರ್ಣ ಮಹೋತ್ಸವದ ಪ್ರಚಾರದ ಅಂಗವಾಗಿ ಹಳೆ ವಿದ್ಯಾರ್ಥಿಗಳ ಬೈಕ್ ರ್ಯಾಲಿಯನ್ನು ಸಂಸ್ಥೆಯ ಹಳೆ ವಿದ್ಯಾರ್ಥಿ ಮತ್ತು ಕೊಣಾಜೆ ಆರಕ್ಷಕ ಠಾಣೆಯ ವೃತ್ತ ನಿರೀಕ್ಷಕರಾದ ಶ್ರೀ ಅಶೋಕ್ ಅವರು ಉದ್ಘಾಟಿಸಿದರು. ಅದರಂತೆ ಸುವರ್ಣ ಮಹೋತ್ಸವ ಸಮಿತಿಯನ್ನು ರಚಿಸಿಕೊಂಡು ತುಂಬ ಮಂದಿ ಹಳೆ ವಿದ್ಯಾರ್ಥಿಗಳು ವಿವಿಧ ರೀತಿಯಲ್ಲಿ ತನು ಮನ ಧನ ಸಹಕಾರ ಮಾಡಿದ್ದ ಪರಿಣಾಮವಾಗಿ ಬಹಳ ವ್ಯವಸ್ಥಿತವಾಗಿ ಸುವರ್ಣ ಮಹೋತ್ಸವವು ದಿನಾಂಕ 21/2017 ನಡೆಯಿತು. ಪ್ರಾಮುಖ್ಯವಾಗಿ ವಿದ್ಯಾಸಂಸ್ಥೆಗಳ ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದ, ಸಿಬ್ಬಂದಿ ವರ್ಗ, ಮಕ್ಕಳ ಸೇವೆಯನ್ನು ನಾವು ಮೆಚ್ಚಲೇಬೇಕು. ಇದೇ ಸಂದರ್ಭದಲ್ಲಿ ಹಲವಾರು ಮೂಲಭೂತ ಸೌಲಭ್ಯಗಳನ್ನು ಕೂಡ ಉದ್ಘಾಟಿಸಲಾಯಿತು. ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಆಂಗ್ಲ ಭಾಷೆಯನ್ನು ಉತ್ತಮ ರೀತಿಯಲ್ಲಿ ಬರೆಯಲು, ಓದಲು ಹಾಗೂ ಮಾತನಾಡಲು ಸಲುವಾಗಿ ಒಂದು ಶಿಕ್ಷಕಿಯನ್ನು ನೇಮಕ ಮಾಡಿ ದಿನಾಂಕ 1/8/2018 ಸ್ಪೋಕನ್ ಇಂಗ್ಲೀಷ್ ತರಗತಿಯನ್ನು ಕೂಡ ಇಲ್ಲಿ ಪ್ರಾರಂಭಗೊಳಿಸಲಾಯಿತು. ದಿನಾಂಕ 19/8/2018 ಶಾಲಾ ಹೆಣ್ಣು ಮಕ್ಕಳಿಗೆ ನ್ಯಾಪ್ಕಿನ್ ಬರ್ನರನ್ನು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಸಂಚಾಲಕರಿಗೆ ಹಸ್ತಾಂತರ ಮಾಡಲಾಯಿತು. ದಿನಾಂಕ 22/8/2018 ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು KS ಹೆಗಡೆ ಆಸ್ಪತ್ರೆಯ ಆಶ್ರಯದಲ್ಲಿ ಪ್ರೌಢಶಾಲಾ ಸಭಾಂಗಣದಲ್ಲಿ ಕೂಡ ನಡೆಸಲಾಯಿತು. ದಿನಾಂಕ 8/9/2018 ಶಾಲಾ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣಾ ಶಿಬಿರ ಕೂಡ ನಡೆಯಿತು. ಸಂಘದ ವತಿಯಿಂದ ದಿನಾಂಕ 2/12/2018 9/12/2018 ಹಳೆ ವಿದ್ಯಾರ್ಥಿಗಳ ಕ್ರೀಡೋತ್ಸವವನ್ನು ಭಾಳ ಸಂಭ್ರಮದಿಂದ ಆಚರಿಸಲಾಯಿತು. ದಿನಾಂಕ 15/12/2018 ಸಂಸ್ಥೆಗಳ ಹಾಗೂ ನಮ್ಮ ಸಂಘದ ವಾರ್ಷಿಕೋತ್ಸವವನ್ನು ಬಹಳ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಲಾಯಿತು. ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮಗಳು ಬಹಳ ವ್ಯವಸ್ಥಿತ ರೂಪದಲ್ಲಿ ನಡೆದು ಜನಮೆಚ್ಚುಗೆಯನ್ನು ಕೂಡ ಪಡೆಯಿತು. ದಿನಾಂಕ 23/2019 ಪ್ರೌಢಶಾಲಾ ಸಭಾಂಗಣದಲ್ಲಿ 10ನೇ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿಯನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ದಿನಾಂಕ 5/4/2019 11/4/2019 ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಇನ್ನಿತರ ಸಮಾಜಮುಖಿ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಪ್ರೌಢಶಾಲಾ ದೈಹಿಕ ಶಿಕ್ಷಕರಾದ ತ್ಯಾಗಂ ಹರೇಕಳ ಇವರ ನೇತೃತ್ವದಲ್ಲಿ 1 ವಾರಗಳ ಬೇಸಿಗೆ ಶಿಬಿರವು ಕೂಡ ನಮ್ಮ ಪ್ರೌಢಶಾಲೆಯಲ್ಲಿ ನಡೆಯುತ್ತಾಗಿರುವಂತಹ ತ್ಯಾಗಂ ಸರ್ ಅವರು ನೆನಪಿನ ಕಾಣಿಕೆ ನೀಡಿ ಮುಖ್ಯೋಪಾಧ್ಯಾಯ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಡ್ವರ್ಡ್ ಐಮನ್ ಅವರು 10,000 ರೂಪಾಯಿಯಷ್ಟು ಓದುವ ಬರೆಯುವ ಪುಸ್ತಕ ಹಾಗೂ ಯೂನಿಫಾರ್ಮ್ ನೀಡಿ ಸಹಕಾರ ನೀಡುವಂತಹ ಕೊಡುವೈ ದಾನಿಗಳಾಗಿರುವಂತಹ ವಾಗ್ಮಿಯೂ ಆಗಿರುವಂತಹ ಕಂಪ್ಯೂಟರ್ ಯುಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಂಜಯ್ಯ ಅವರಿಂದ ಉದ್ಘಾಟನಾ ಕಾರ್ಯಕ್ರಮ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ
ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜಯಶ್ರೀ ಅವರ ಮಗ ಈ ನಮ್ಮ ವಿದ್ಯಾಸಂಸ್ಥೆಯ SPL ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಎಲ್ಲ ಕಾರ್ಯವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸ್ತಾ ಇರುವಂಥ ಒಬ್ಬ ಹುಡುಗ. ಶ್ರೀಯುತ ಮಂಜಯ್ಯ ಸರ್, ಡಾಕ್ಟರ್ ಮಂಜಯ್ಯ ಅವರು ಎದುರುಗಡೆ ಮುಂದಕ್ಕೆ ಬಂದು ಈ ವಿದ್ಯಾರ್ಥಿನ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಯನ್ನು ಮತ್ತು ಅತಿಥಿಯನ್ನು ಅಭಿನಂದಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದು ಮಾತ್ರ ಅಲ್ಲದೆ ಮತ್ತೋರ್ವ ಮಹಮ್ಮದ್ ನೆಬಿಲ್ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಮಟ್ಟದ ಕುಸ್ತಿ ಚಿಕ್ಕಮಗಳೂರು ನಡೆದ ಕುಸ್ತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಸೆಮಿಫೈನಲ್ ಅಂತ ತನಕ ಹೋದಂಥ ಒಬ್ಬ ಹೆಮ್ಮೆಯ ಕುವರ ಮಹಮ್ಮದ್ ನೆಬಿಲ್. ಅದು ಮಾತ್ರ ಅಲ್ಲದೆ ಅಥ್ಲೆಟಿಕ್ಸಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ 2 ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ 400 ಮೀಟರ್ ಓಟದಲ್ಲಿ ಕೂಡ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾನೆ ಮಹಮ್ಮದ್ ನೆಬಿಲ್. ಅವನಿಗೆ ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವನೇ ಕೂಡ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ಸಂದೇಶ್ ಅವರು, ಒಳ್ಳೆಯ ಉದ್ಯಮಿಗಳು ನಮ್ಮೊಂದಿಗಿದ್ದಾರೆ, ಸಂದೇಶ್ ಶೆಟ್ಟಿ ಅವರು ಶಾಲು ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೋರ್ವರು ತುಂಬ ಮಂದಿಗೆ ನಾವು 1 ಗಂಟೆ ಮೊದಲೇ ಬಹುಮಾನವನ್ನೆಲ್ಲ ವಿತರಣೆ ಮಾಡಿದ್ದೇವೆ. ಇಂಪಾರ್ಟೆಂಟ್ ಮಾತ್ರ ಈಗ ನೀಡ್ತಾ ಇದ್ದೇವೆ. ನಮಗೆ ನೃತ್ಯವನ್ನು ತರಬೇತಿ ನೀಡ್ತಾ ಇರುವಂಥ 5 ಮಂದಿ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಂದು ಲಕ್ಷ್ಮಿತಾ, ಎಲ್ಲರೂ ನಮ್ಮ ಹಳೆಯ ವಿದ್ಯಾರ್ಥಿಗಳು, ನಿರ್ದೇಶಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ, ಇವರಿಗೆ ನೆನಪಿನ ಕಾಣಿಕೆ ಆದಷ್ಟು ಬೇಗ ಓಡಿಕೊಂಡು ಬರಬೇಕು ಮಕ್ಕಳೇ. ಒಂದು ಲಕ್ಷ್ಮಿತಾ ಚಪ್ಪಾಳೆ ತಟ್ಟಬೇಕು. ನಾವು ದೂರ ಎಲ್ಲಿಂದ ಯಾರನ್ನು ಕರೆಸಲಿಲ್ಲ, ನಮ್ಮ ಹಳೆಯ ವಿದ್ಯಾರ್ಥಿಗಳೇ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಚೈತ್ರ, ವೈಭವಿ ಮತ್ತು ಸುಪ್ರೀತಾ, ವಿಶೇಷವಾಗಿ ಸೇವೆ ಸಲ್ಲಿಸೋರು ಕೃಷ್ಣಪ್ಪರು ದಯವಿಟ್ಟು ಕೃಷ್ಣಪ್ಪ ಕಿನ್ನೆ ಎಲ್ಲಿದ್ದರೂ ಕೂಡ ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು, ಬಹುಮಾನವನ್ನು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ವೈಭವಿ, ಸುಪ್ರೀತಾ ಇವರಿಗೆ ಮನೋಜಕುಮಾರ್ ಹೆಗ್ಡೆ ಹೆಬ್ಬಳ್ಳಿಯವರು ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಎಲ್ಲರೂ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿಯುವವರು ಶ್ರೀಯುತ ಕೃಷ್ಣಪ್ಪ. ಈ ಒಂದು ಪ್ರಾಂತ್ಯದಲ್ಲಿ, ಈ ಒಂದು ಪ್ರದೇಶದಲ್ಲಿ ಕನ್ನಡ ಶಾಲೆಗಳು ಕ್ರಮೇಣವಾಗಿ ಕ್ಷೀಣಿಸುವ ಸಂದರ್ಭದಲ್ಲಿ ಈ ಒಂದು ಶಾಲೆ ತನ್ನದೇ ಆದ ಚೈತನ್ಯವನ್ನು, ಹೊಳಪನ್ನು, ಪ್ರಕಾಶಮಾನತೆಯನ್ನು, ಅದರಲ್ಲೂ ಇಲ್ಲಿ ತಮ್ಮ ತನು ಮನವನ್ನು ಅರ್ಪಿಸಿ ಎಲ್ಲ ಅಧ್ಯಾಪಕರುಂಗದವರು ಅವರದೇ ಆದ ದಿವ್ಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ತಮ್ಮ ಎಲ್ಲ ಸೇವೆಯನ್ನು ಒಂದು ನಗರ ಪ್ರದೇಶದ ಶಾಲೆಗೆ ವ್ಯತ್ಯಾಸವನ್ನು ನೋಡಿದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಯಾವುದರಲ್ಲೂ ಸಹ ಕುಂಠಿತ ಇಲ್ಲ, ಆ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ತೋರಿಸ್ಕೊಡ್ತಾ ಇದ್ದಾರೆ. ಎಲ್ಲ ಪ್ರಥಮವಾಗಿ ಎಲ್ಲ ಅಧ್ಯಾಪಕ ವೃಂದದವರಿಗೂ, ಪ್ರಾಂಶುಪಾಲರಿಗೆ ಹಾಗೂ ಮುಖ್ಯವಾಗಿ ಹಳೆಯ ಅಂತ ಹೇಳೋದಿಲ್ಲ, ಒಳಪಿನ ವಿದ್ಯಾರ್ಥಿಗಳು ಏಕೆಂದರೆ ಈ ಒಂದು ಶಾಲೆಯಲ್ಲಿ ನಾವು ಹೋದರೆ ನಾವೆಲ್ಲಿ ಬೇಕಾದರೂ ಜೀವನ ಮಾಡ್ಬೋದು ಪ್ರಪಂಚದಲ್ಲಿ. ಆ ಒಂದು ರೀತಿಯ ಕಷ್ಟ ಕಾರ್ಪಣ್ಯದಿಂದ ಬೆಳೆದು ಎಲ್ಲಿ ಬೇಕಾದರೂ ನಾವು ನಮ್ಮ ಜೀವನವನ್ನು ನಡೆಸೋಕ್ಕೆ ಈ ಒಂದು ತರಹದ ಶಾಲೆಗಳು ನಮಗೆ ದಾರಿದೀಪ ಆಗೋದಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಏಕೆಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಕಷ್ಟಗಳನ್ನು ನೋಡಿದರೆ ಖಂಡಿತ ಭಗವಂತ ನಮಗೆ ಒಳ್ಳೆಯ ಜೀವನದ ಮಟ್ಟ ಸಾರ್ಥಕತೆಯನ್ನು ಖಂಡಿತ ಲಭಿಸೋದಲ್ಲಿ ಯಾವುದೂ ಸಹ ಉರುಳಿಲ್ಲ. ಈ ಒಂದು ಸಂದರ್ಭದಲ್ಲಿ ತಾವು ತಮ್ಮ ವಿದ್ಯಾರ್ಥಿಗಳನ್ನು ಗುರುಸುವುದರ ಜೊತೆಗೆ ಸಮಾಜದಲ್ಲಿ ಸಾಮಾಜಿಕವಾಗಿ ಯಾರು ಮುಂದೆ ಬಂದು ತಮ್ಮ ಸೇವೆಯನ್ನು ಮುಡುಪಾಗಿಟ್ಟು ಅವ್ರನ್ನೂ ಸಹ ಗುರುಸಿ ಪ್ರಶಸ್ತಿಯನ್ನು ಕೊಡ್ತೀರಾ, ಅದಕ್ಕೋಸ್ಕರ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಶಾಲೆಗೆ. ಏಕೆಂದರೆ ತಾನು ಬೆಳಿಬೇಕು,
ನಾವು ಬೆಳಿಬೇಕು, ಸಮಾಜ ಬೆಳಿಬೇಕು. ಆ ಒಂದು ದಿವ್ಯ ದೃಷ್ಟಿಯಿಂದ ಒಳ್ಳೆಯ ಉತ್ತಮವಾದ ಭಾವನೆಯನ್ನು ರೂಢಿಸಿಕೊಂಡು ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಸೇವೆಯೂ ಸಹ ಸಮಾಜಕ್ಕೆ ಒಳಿತಾಗಿದ್ದರೆ ಅದು ಒಂದು ವಿದ್ಯಾಭ್ಯಾಸದ ಒಂದು ಗುಣಮಟ್ಟದ ಸೇವೆಯಾಗಲಿ ಅಥವಾ ಅದೊಂದು ಗುರಿಯನ್ನು ಖಂಡಿತ ಭಗವಂತನ ಪ್ರೇರೇಪಣೆಯಿಂದ ನಾವು ಮಾಡಿದ್ದಕ್ಕೂ ಸಹ ಸಾರ್ಥಕವಾಗಬಹುದು. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ, ಎಲ್ಲ ಸಭಿಕರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಗಣ್ಯ ವ್ಯಕ್ತಿಗಳಿಗೂ ಮತ್ತೊಮ್ಮೆ ನಾನು ಗೌರವಾನ್ವಿತವಾಗಿ ನಾನು ಚಿರಋಣಿಯಾಗುತ್ತಾ ನನ್ನಲ್ಲಿ ಎಸ್ಪೆಷಲಿ ಏಕೆಂದರೆ ನಾನು ಬಂದಕ್ಕಂಥ ಪ್ರದೇಶ ಬೇರೆ ಆಗಿದ್ದರೂ ನಮಗೆ ಭಗವಂತನ ಋಣ ಇಲ್ಲೇ ಸಿಕ್ಕಿತ್ತು. ಏಕೆಂದರೆ ವಿದ್ಯಾಭ್ಯಾಸ ಮಾಡಿದ್ದು ಸಹ ನಾನಿಲ್ಲೇ, ಏಕೆಂದರೆ NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್, ಅಲ್ಲಿ ನಾನು BTech MTech ಮಾಡಿದೆ. ಅನಂತರ IAS ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ನೀವು ಭಾರತ ರತ್ನ CN ರಾವ್ ರವರ ಒಂದು ಏನು ಸಂಸ್ಥೆ ಇದೆ ಅಲ್ಲಿ ಡಾಕ್ಟ್ರೇಟ್ ಮಾಡಿದ ನಂತರ ಐ ಕೇಮ್ ಬ್ಯಾಕ್ ಟು ದಿ ಯೂನಿವರ್ಸಿಟಿ. ಅಂದರೆ 2003ರಲ್ಲಿ ನಾನು ಕೊಣಜೆಯಲ್ಲಿ ಸೇರಿದ ನಂತರ, ಯಾಕೆಂದರೆ ನಾವು ಬಡತನದಿಂದ ಬಂದಿತ್ತು. ಆ ಒಂದು ಇದನ್ನು ಭಗವಂತ ಇಂದು ನಮ್ಮಲ್ಲಿ ಯಾವ್ಯಾವ ರೀತಿ ಈ ಒಂದು ವ್ಯವಸ್ಥೆ ಒಂದು ಪ್ರೌಢಶಾಲೆಯಲ್ಲಿ ಇಲ್ಲ, ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲ, ಸ್ನಾತಕೋತ್ತರ ಪದವಿನಲ್ಲೂ ಸಹ ನೋಡ್ತೀವಿ. ಅಂತಹ ಸಮಸ್ಯೆಗಳಿದೆ ವಿದ್ಯಾರ್ಥಿಗಳಿಗೆ. ಏಕೆಂದರೆ ದೇಶದಲ್ಲಿ ನಾವು ಒಂದು ರೀತಿ ತಾಂತ್ರಿಕವಾಗಿ ಹಲವಾರು ಬದಲಾವಣೆಗಳನ್ನು ನೋಡಿದರೂ ಸಹ ಸಮಸ್ಯೆಗಳು ಹಾಗೇ ಇದ್ದಾವೆ. ಆ ಸಮಸ್ಯೆಗಳು ಹಾಗೇ ಇದ್ದಾವೆ ಅಂತ ನಮ್ಮ ಏನು ಮುಂದಿನ ಈಗಿನ ವಿದ್ಯಾರ್ಥಿಗಳು, ಮುಂದಿನ ಪ್ರಜೆಗಳಿಗೆ ನಾವು ಯಾವುದೂ ಸಹ ಅದನ್ನು ತೋರಿಸ್ಕೋಬಾರ್ದು. ಏಕೆಂದರೆ ನಾವು ಬಂದಿರತಕ್ಕಂಥ ಸಮಸ್ಯೆಗಳು ಅವರಿಗೆ ಗೊತ್ತಾಗಬಾರ್ದು. ಆಗ ಮಾತ್ರ ನಾವು ಮಾಡ್ತಕ್ಕಂಥ ಸಾರ್ಥಕತೆ ಖಂಡಿತ ಭಗವಂತ ಮೆಚ್ಚನೆ ಅಂತ ನಾನೊಂದು ಭಾವಿಸಿಕೊಂಡಿದ್ದೀನಿ. ಆ ಒಂದು ಕಾರ್ಯಕ್ರಮ ಖಂಡಿತ ಈ ಒಂದು ಶಾಲೆ ತನ್ನದೇ ಆದ ಧ್ಯೇಯದೊಂದಿಗೆ, ತನ್ನದೇ ಆದ ಪ್ರಗತಿಯೊಂದಿಗೆ ಉತ್ತಮವಾದ ಸಾಧನೆಯನ್ನು ಮಾಡ್ತಾಯಿದೆ. ಅದಕ್ಕೆ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ, ಎಲ್ಲ ಸಹಕಾರದೊಂದಿಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಈ ಒಂದು ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಭಗವಂತನ ಆಶೀರ್ವಾದದಿಂದ ಇನ್ನು ಒಳ್ಳೆಯ ಮಟ್ಟಕ್ಕೆ ಹೋಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರ ನೀಡ್ತಾ ಬರ್ತಾ ಇರುವಂತಹ ಶ್ರೀಯುತ ನಮ್ಮ ಮಂಜಯ್ಯ ಸರ್ ಅವರಿಗೆ ವಂದನೆಗಳು. ಎಲ್ಲರೂ ಚಪ್ಪಾಳೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯೂನಿವರ್ಸಿಟಿಯಲ್ಲಿ ಇಷ್ಟರ ಮಟ್ಟಿಗೆ ಸಹಕಾರ ಕೊಡುವರು ಇರಲ್ಲ, ಅಂಥದ್ರಲ್ಲಿ ಮಂಜಯ್ಯರವರು ನಮಗೆ ಅಪರೂಪದ ವ್ಯಕ್ತಿ. ವಂದನೆಗಳು ಸರ್. ಗಳಿಸಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇರ್ತಾರೆ. ಮತ್ತು ಅದು ಮಾತ್ರ ಅಲ್ಲದೆ ಕ್ರೀಡಾಕೂಟ, ಮೊನ್ನೆ ಸ್ಕೌಟ್ ಗೈಡ್ ಕಾರ್ಯಕ್ರಮ ಮತ್ತು ಇವತ್ತು ವಾರ್ಷಿಕೋತ್ಸವಕ್ಕೆ ಸಂಪೂರ್ಣವಾಗಿ ತರಕಾರಿಯನ್ನು ನಮಗೆ ನೀಡಿ ಸಹಕರಿಸಿದವರು ಶ್ರೀಯುತ ಲುಕ್ಮಾನ್ ಅವರು ದಯವಿಟ್ಟು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅದರೊಂದಿಗೆ 5 ಮಕ್ಕಳು ಕೂಡ ವೇದಿಕೆಗೆ ಬರಬೇಕು. ಒಂದು ಸುಷ್ಮಿತಾ, ಕಳೆದ ವರ್ಷ ಎಲ್ಲರೂ ಡಿಸ್ಟಿಂಕ್ಷನಲ್ಲಿ ಪಾಸಾದಂಥ ಹೆಮ್ಮೆಯ ಕುವರಿಗಳು. ಶರಣ್ಯನು ನೀಡಿದಲ್ಲದೆ 5 ಮಕ್ಕಳಿಗೆ ಪ್ರಶಸ್ತಿ ಕೂಡ ನೀಡಿದ್ದಾರೆ. ಸುಷ್ಮಿತಾ, ಶರಣ್ಯ ಇದ್ದೀರಾ? ಬನ್ನಿ. ಅವರಿಗೆ ಕೂಡ ರವೀಂದ್ರ ಮಾಸ್ಟರು ಬಮ್ಮ, ಪ್ರಿಯ ಬಾ, ಸುಷ್ಮಿತಾ ಬಾ, ರಶ್ಮಿತಾ ಮತ್ತು ತಂಡ ಚಾಂಪಿಯನ್ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಪ್ರತಿ ವರ್ಷ ಕೊಡೋದು ಒಂದು ಪರ್ದೀಪ್ ನರ್ವಾಲ್ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಇಡೀ ವರ್ಷದ ಎಲ್ಲ ಸಾಂಸ್ಕೃತಿಕ, ಕ್ರೀಡಾ ಎಲ್ಲ ಕಾರ್ಯಕ್ರಮ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲಿಯೂ, ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ಪರ್ದೀಪ್ ನರ್ವಾಲ್ ತಂಡ. ಅದರ ನಾಯಕರು ಆದಷ್ಟು ಬೇಗ, ನಾಯಕ ಮತ್ತು ನಾಯಕಿ ಎಲ್ಲರಿಬ್ಬರು ವೇದಿಕೆಗೆ ಬರಬೇಕು. ಬಂದು ನಮ್ಮ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಸರ್ ಮಂಜೆ ಸರ್ ಅದು. ದ್ವಿತೀಯ ಸ್ಥಾನವನ್ನು ವಿರಾಟ್ ಕೊಹ್ಲಿ ಅವರು ಬೇಗ ಬನ್ನಿ. ವಿರಾಟ್ ಕೊಹ್ಲಿ ತಂಡ. ವಿರಾಟ್ ಕೊಹ್ಲಿ ಅವರು ಬರೋದಿಲ್ಲ. ಶಾಲೆಯ ಹಳೆ ಈ ಜಂಟಿ ಶಾಲೆಗಳ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಕಳೆದ 3 ವರ್ಷಗಳಿಂದ ಈ ಜಂಟಿ ಶಾಲೆಗಳ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕರೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಶಾಲೆಗೆ ಹಳೆ ವಿದ್ಯಾರ್ಥಿಗಳಾದ ನಮ್ಮಿಂದ ಏನಾದರೂ ಕೊಡುಗೆ ಕೊಡಬೇಕು ಎಂಬ ಹಂಬಲವನ್ನು ಇಟ್ಟುಕೊಂಡವರು ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ
ಸನ್ಮಾನ್ಯ ಶ್ರೀ ಮನೋಜ್ ಕುಮಾರ್ ಹೆಗ್ಡೆ ಡೆಬ್ಬೇಲಿ ಇವರ ನೇತೃತ್ವದಲ್ಲಿ ನಾವು ಹಳೆ ವಿದ್ಯಾರ್ಥಿ ಸಂಘದವರು ಅವರ ಮಾರ್ಗದರ್ಶನದಂತೆ ಈ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಸಾಧಕರಿಗೆ ನಾವು ಏನಾದರೂ ಗೌರವವನ್ನು ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನೀಡಬೇಕು ಎಂಬ ನಿಟ್ಟಿನಲ್ಲಿ ಈ ದಿನ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅಧ್ಯಕ್ಷರು, ಸಮಾರಂಭದ ಉದ್ಘಾಟಕರು, ವೇದಿಕೆಯಲ್ಲಿದ್ದಂಥ ವಿವಿಧ ಗಣ್ಯರುಗಳು, ವಿಶೇಷವಾಗಿ ಈ ನಮ್ಮ ಹರೇಕಳ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ನಿರಂತರವಾಗಿ ಕಳೆದ 25 ವರ್ಷಗಳಿಂದ ಸೇವೆಯನ್ನು ಮಾಡಿಕೊಂಡು ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಈ ಶಾಲೆಯನ್ನು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಹಾಗೆ ಮಾಡಿದಂಥ ಶ್ರೀಯುತ ರವೀಂದ್ರ ರೈ ಅವರ ಒಂದು ಉಪಸ್ಥಿತಿಯಲ್ಲಿ, ಅದೇ ರೀತಿ ಈಗಾಗಲೇ ಈ ಶಾಲೆಯನ್ನು ಹಲವಾರು ವರ್ಷದಿಂದ ಜಂಟಿ ಶಾಲೆಗಳ ಸಂಚಾಲಕರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಈ ಶಾಲೆ ಮುಂದಕ್ಕೆ ಬರಲು ಆಡಳಿತ ಮಂಡಳಿಯವರ ಸಹಕಾರವನ್ನು ಪಡೆದುಕೊಂಡು ಈ ಶಾಲೆಯ ಸಂಚಾಲಕರಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಪೋಡಾರ್ ಜಯರಾಮ ಆಳ್ವರವರ ಉಪಸ್ಥಿತಿಯಲ್ಲಿ ಈ ದಿನ ನಾವು ಈ ಗೌರವವನ್ನು ನೀಡ್ತಾ ಇದ್ದೇವೆ. ಇದು ಈ ಗಣ್ಯರಿಗೆ ಸಲ್ಲುವ ಗೌರವವಲ್ಲ, ಅವರ ಜೊತೆಗೆ ನಮಗೆಲ್ಲರಿಗೂ ಕೂಡ ಈ ಗೌರವ ಸಲ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರನ್ನು ನೆನಪಿಸ್ತಾ, ನನಗೆ ಕೇವಲ 10 ನಿಮಿಷದ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ಈ ಗಣ್ಯರನ್ನು ಯಾವ ರೀತಿ ಹೇಳಬೇಕಂತೇಳಿ ನನಗೆ ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ ಚಿರಪರಿಚಿತರು, ಎಲ್ಲರ ಸೇವೆ ಕೂಡ ನಮ್ಗೆ ಗೊತ್ತಿದೆ, ನಮ್ಮ ಹಿರಿಯರಿಗೂ ಕೂಡ ಗೊತ್ತಿದೆ. ಯಾರೂ ಕೂಡ ಅವರ ಸೇವೆಯನ್ನು ನಾನು ಹೇಳುವಾಗ ಸ್ವಲ್ಪ ಸಮಯದ ಅವಕಾಶದಿಂದ ಕಡಿಮೆ ಹೇಳಿದರೂ ಕೂಡ ಅದನ್ನು ತಪ್ಪಾಗಿ ಅರ್ಥೈಸಬಾರದು ಎಂಬ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಶ್ರೀನಿವಾಸ ಕಲ್ಲೂರಾಯ ಇವರು ಶ್ರೀಯುತರು ಹರೇಕಳದವರು, ಶ್ರೀಯುತರು ವೈದಿಕ ಆರಾಧಕರು, ದೈವಿಕ ಪೂಜಾ ಕಾರ್ಯಗಳಲ್ಲಿ ಹಲವು ವರ್ಷಗಳಿಂದ ಸೇವೆಯನ್ನು ನಮ್ಮ ಗ್ರಾಮದಲ್ಲಿ ಮಾತ್ರವಲ್ಲ ಪರಿಸರದ ಎಲ್ಲ ಗ್ರಾಮಗಳಲ್ಲೂ ಕೂಡ ಮಾಡ್ತಾ ಇರುವುದು ಕೂಡ ನಮಗೆಲ್ಲರಿಗೂ ಬಹಳ ಸಂತೋಷ. ವಿಶೇಷವಾಗಿ ಹಿಂದೂ ಸಮಾಜದ ಎಲ್ಲ ಬಾಂಧವರು ಕೂಡ ಗೌರವಿಸ್ತಾರೆ ಅವರನ್ನು. ಅದರ ಜೊತೆಗೆ ಎಲ್ಲ ಸಮಾಜದವರು ಕೂಡ, ಬೇರೆ ಸಮುದಾಯದವರು ಕೂಡ ಗೌರವವನ್ನು ಪಡೆಯುವಂಥ ಒಬ್ಬ ವ್ಯಕ್ತಿ ಶ್ರೀನಿವಾಸ ಕಲ್ಲೂರಾಯ ವಿಶೇಷವಾಗಿ ಇವರು ನಮ್ಮ ಪಾವೂರು ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾವುದೇ ಫಲಾಪೇಕ್ಷವಿಲ್ಲದೆ ವರ್ಷಂಪ್ರತಿ ಸರಸ್ವತಿ ಪೂಜೆಯನ್ನು ಕೂಡ ನೆರವೇರಿಸಿಕೊಂಡು ಬರುತ್ತಿರುವುದನ್ನು ಕೂಡ ಈ ಹಳೆ ವಿದ್ಯಾರ್ಥಿ ಸಂಘ ಗುರುತಿಸಿಕೊಂಡು ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ಗಣ್ಯರ ಸಮ್ಮುಖದಲ್ಲಿ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಎರಡನೆಯದಾಗಿ ನಾವು ಗುರುತಿಸುತ್ತಿರುವವರು ಹರೇಕಳ ಹಾಜಬ್ಬ. ಹರೇಕಳ ಹಾಜಬ್ಬ ಅಂತ ಹೇಳಿದರೆ ನಾನು ಯಾರಿಗೂ ಈ ವೇದಿಕೆಯ ಮುಖಾಂತರ ಹೇಳಬೇಕಾಗಿಲ್ಲ. ಹರೇಕಳ ಹಾಜಬ್ಬ ನಮ್ಮ ಹರೇಕಳದ ಹೆಸರನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರೇಕಳ ಎಂಬ ಹೆಸರನ್ನು ಬರುವ ಹಾಗೆ ಅದು ಮಾಡಿದ್ದಿದ್ರೆ ಅದು ಹರೇಕಳ ಹಾಜಬ್ಬರವರ ಹೆಸರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾನು 1 ಗಂಟೆ ವಿಚಾರವನ್ನು ಹೇಳಬೇಕು. ಅವರು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದದ್ದು ನಮಗೆಲ್ಲರಿಗೂ ಸಂತೋಷ. ಅಕ್ಷರ ಸಂತ ಎಂಬ ಬಿರುದು ಕೂಡ ಅವರಿಗೆ ಕೂಡ ಸಿಕ್ಕಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ರಾಜ್ಯ ಮಟ್ಟದಲ್ಲಿ ಸಿಕ್ಕಿರುವುದು ಕೂಡ ಅದು ಅವರಿಗೆ ಸಂದ ಗೌರವವಲ್ಲ, ನಮ್ಮ ಹರೇಕಳ ಗ್ರಾಮಕ್ಕೆ ಸಂದ ಗೌರವ ಅಂತೇಳಿ ನಾನು ಭಾವಿಸ್ತಾ ಇದ್ದು ಅವರಿಗೆ ಚುಟುಕಾಗಿ ಈ ಸಂದರ್ಭದಲ್ಲಿ ಅವರ ವಿವರಣೆಯನ್ನು ನೀಡುತ್ತಾ ಅವರಿಗೆ ಕೂಡ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಅವರಿಗೂ ಕೂಡ ನಮ್ಮ ಗಣ್ಯರು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ತದನಂತರ ಶ್ರೀಮತಿ ಮೇರಿ ಡಿ ಸೋಜ ಇವರು ನಮ್ಮ ಹಳೆ ವಿದ್ಯಾರ್ಥಿನಿ ಕೂಡ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಕೂಡ. UBMC ಹಿರಿಯ ಪ್ರಾಥಮಿಕ ಶಾಲೆ ಪರಂಡೆ ಇಲ್ಲಿ ಶಿಕ್ಷಕರಾಗಿ 36 ವರ್ಷಗಳ ಕಾಲ ಸೇವೆಯನ್ನು ಶಿಕ್ಷಕಿಯಾಗಿ ಸಲ್ಲಿಸ್ತಾ ಬಂದಿದ್ದಾರೆ. ಇವರು ನಿವೃತ್ತಿಯನ್ನು ಕೂಡ ಪಡೆದಿದ್ದಾರೆ. ಇವರೊಬ್ಬ ಕ್ರಿಯಾಶೀಲ ವ್ಯಕ್ತಿ. ಇವರು ಕೂಡ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ನಮ್ಮ ಹೈಸ್ಕೂಲ್ನ ಬಗ್ಗೆ ಭಾಳಷ್ಟು ಗೌರವ ಇರುವವರು. ನಮ್ಮ
ಅಧ್ಯಾಪಕರ ಬಗ್ಗೆ ಕೂಡ ಗೌರವ ಇರುವವರು, ನಮ್ಮ ಆಡಳಿತ ಮಂಡಳಿಯ ಬಗ್ಗೆ ಮತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಬಗ್ಗೆ ಕೂಡ ಭಾಳಷ್ಟು ಗೌರವವನ್ನು ಹೊಂದಿದವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರಿಗೂ ಕೂಡ ನಮ್ಮ ಗಣ್ಯರು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ ಎಂಬುದಾಗಿ ಸಂದರ್ಭದಲ್ಲಿ ತಿಳಿಸಬಯಸ್ತೇನೆ. ಅದರ ಜೊತೆಗೆ ನಮ್ಮ ವಾದಿರಾಜ್ಯ ಆಚಾರ್ಯ ಕಲ್ಲಾಯಿ ವಾದಿರಾಜ್ಯ ಆಚಾರ್ಯವರನ್ನು ಹರೇಕಳದಲ್ಲಿ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಈ ನಮ್ಮ ಶಾಲೆಯ ಪಕ್ಕದ ಒಂದು ಪೋಸ್ಟ್ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಭಾಳಷ್ಟು ವರ್ಷಗಳ ಕಾಲ ದುಡಿದುಕೊಂಡು ಈಗಾಗಲೇ ನಿವೃತ್ತಿಯನ್ನು ಪಡೆದವರು. ವಾದಿರಾಜ ಆಚಾರ್ಯವರು ಒಂದು ಮಗುವಿನಿಂದ ಹಿಡಿದು ಹಿರಿಯರವರೆಗೂ ಕೂಡ ಇದುವರೆಗೂ ಕೂಡ ಒಂದೇ ಒಂದು ನೋವಾಗುವ ಮಾತನ್ನು ಮಾತಾಡಿದವರಲ್ಲ. ಅವರಿಗೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಕೂಡ ನಾವೆಲ್ಲರೂ ಕೂಡ ಗೌರವವನ್ನು ಕೊಡ್ತಾ ಇರುವವರು. ಅದೇ ಕೂಡ ಊರಿನ ಎಲ್ಲ ಸಮಾಜದವರು ಕೂಡ ವಾದಿರಾಜ ಆಚಾರ್ಯರವರಿಗೆ ಗೌರವ ಕೊಡುವುದು ಕೂಡ ವಿಶೇಷ. ಅವರನ್ನು ಕೂಡ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಅವರನ್ನು ಗುರುತಿಸಿಕೊಂಡು ಇವತ್ತು ಸನ್ಮಾನ ಮಾಡುವವರಿದ್ದಾರೆ. ಅವರಿಗೂ ಕೂಡ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಮತ್ತು ಜಂಟಿ ಶಾಲೆಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಅವರಿಗೂ ಕೂಡ ಸನ್ಮಾನವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ಅಮಿತಾ ಎಂ ಪೂಂಜಾರವರ ಬಗ್ಗೆ ಈ ಹರೇಕಳದಲ್ಲಿ ಮಾತ್ರವಲ್ಲ, ವಿಶೇಷವಾಗಿ ನಮ್ಮ ಪಾವೂರು ಗ್ರಾಮ ಸುತ್ತಮುತ್ತಲಿನ ಎಲ್ಲ ಗ್ರಾಮದಲ್ಲೂ ಕೂಡ ಪರಿಚಯಿತರು. ಅವ್ರಿಗೂ ನಮಗೆಲ್ರಿಗೂ ಕೂಡ ಒಂದು ಅಧ್ಯಾಪಕಿಯಾಗಿ ಯಾವಾಗಲೂ ಕೂಡ ಮಾತಾಡೋರು. ಅವರ ವಿದ್ಯಾರ್ಥಿನಿಯರಿಗೆ ಮಾತ್ರ ಅವರು ಟೀಚರ್ ಅಲ್ಲ, ನಮಗೂ ಕೂಡ ಟೀಚರ್ರ ರೀತಿಯಲ್ಲಿ ಅವರು ಬೋಧನೆಯನ್ನು ಮಾಡೋರು. ಅದು ನನಗೆ ಗೊತ್ತಿದೆ, ನಮ್ಮ ಹತ್ರ ಮಾತಾಡೋ ಕೂಡ ಅದೇ ರೀತಿ. ಮತ್ತು ವಿಶೇಷವಾಗಿ ಅವರ ಬಗ್ಗೆ ನಾವು ಈ ವೇದಿಕೆಯಲ್ಲಿ ಹೇಳಲೇಬೇಕಾಗ್ತದೆ. ನಾನು ಕಂಡಂಥ ಒಂದು ಸತ್ಯ, ಅವರು ನಮ್ಮ ರಾಜಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದಾಗ ಮತ್ತು ನಮ್ಮ ಪಾವೂರು ಗ್ರಾಮದ ಬದ್ರಿಯಾನಗರ ಶಾಲೆಯಲ್ಲಿ ಕೂಡ ಭಾಳಷ್ಟು ವರ್ಷಗಳ ಕಾಲ ಅಧ್ಯಾಪಕರಾಗಿದ್ದವರು. ಬದ್ರಿಯಾನಗರ ಶಾಲೆಯಲ್ಲಿ 100% ಮುಸ್ಲಿಂ ವಿದ್ಯಾರ್ಥಿಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು. ರಾಜಗುಡ್ಡೆಯಲ್ಲಿ ಶಾಲೆಯಲ್ಲೂ ಕೂಡ 80% ಮುಸ್ಲಿಂ ವಿದ್ಯಾರ್ಥಿನಿಯರು. ಆ ಸಮಾಜದವರ ಜೊತೆ, ಯಾಕೆ ಅಂತ ಹೇಳಿದರೆ ಇದು ಮಾದರಿ, ಆ ಸಮಾಜದವರ ಜೊತೆ ಆ ಮಕ್ಕಳನ್ನು ತನ್ನ ಸ್ವಂತ ಮಕ್ಕಳ ಹಾಗೆ ಭಾವಿಸಿಕೊಂಡು ಆ ವಿದ್ಯಾರ್ಥಿಗಳನ್ನು ಬೆಳೆಸಿದವರು. ಅವರನ್ನು ನಾನು ವಿಶೇಷವಾಗಿ ಎಲ್ಲ ಅವರ ಸಮಾಜದ ಜೊತೆ ಎಲ್ಲ ಸಮುದಾಯದವರು ಕೂಡ ಗುರುತಿಸಿರುವುದು ವಿಶೇಷ. ಅವರು ನಮಗೆಲ್ಲರಿಗೂ ಕೂಡ ಮಾದರಿ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೊಡ್ತಾ, ವಿಶೇಷವಾಗಿ ಈ ಶಾಲೆಯ ಪಕ್ಕದಲ್ಲಿ ವಾಸಿಸುವರು ಹರೇಕಳ ಕೊಲಿಕೆಯಲ್ಲಿ ಈ ಶಾಲೆಯ ಬಗ್ಗೆ ಯಾವತ್ತೂ ಕೂಡ ವಿಶೇಷವಾದ ಕಾಳಜಿಯನ್ನು ಹೊಂದಿದವರು. ಈ ಶಾಲೆಯ ಹಳೆ ವಿದ್ಯಾರ್ಥಿನಿಗೆ ಕೂಡ ಅದು ನಮಗೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಅವರಿಗೂ ಕೂಡ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಮತ್ತು ಜಂಟಿ ಶಾಲೆಗಳ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಅವರಿಗೂ ಕೂಡ ನಮ್ಮ ಗಣ್ಯರು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ತದನಂತರ ನಮ್ಮ ಬಾಲಕೃಷ್ಣ ಆಚಾರ್ಯ ಬೈತಾರ್ ಬಾಲಕೃಷ್ಣ ಆಚಾರ್ಯ ಇವರ ಬಗ್ಗೆ ಹೇಳಬೇಕಾದರೆ, ಇವರು ನಮಗೆಲ್ಲರಿಗೂ ಕೂಡ ಒಬ್ಬರು ಮಾಸ್ಟರ್ ಇದ್ದಾಗೆ. ಅವರು ಯಾರು ಸಿಕ್ಕಿದರೂ ಕೂಡ ಒಳ್ಳೆಯ ಸಲಹೆ ಸೂಚನೆಗಳು ಮತ್ತು ಎಲ್ಲ ಸಮಾಜದವರು ಕೂಡ ನಮ್ಮ ಬೈತಾರ್ ಬಾಲಕೃಷ್ಣ ಆಚಾರ್ಯರವರನ್ನು ಕೂಡ ಗೌರವಿಸ್ತಾರೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಮೂಲತಃ ಕಾಷ್ಟ ಶಿಲ್ಪಿಯಾಗಿದ್ದು ಯಕ್ಷಗಾನ ಪ್ರಸಂಗಕರ್ತರು ಇವರು ಮತ್ತು ಕಲಾವಿದರು. ರಂಗಭೂಮಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕನ್ನಡ ತುಳು ನಾಟಕಗಳಲ್ಲಿ ನಟನೆ ಮತ್ತು ನಿರ್ದೇಶನ ಮಾಡಿರುತ್ತಾರೆ. ನಿಮ್ಮ ಬಹುಮುಖ ಪ್ರತಿಭೆಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿರುತ್ತದೆ. ಇದು ನಿಮಗೆ ಸಂದ ಗೌರವವಲ್ಲ, ನಮ್ಮ ಹರೇಕಳ ಗ್ರಾಮಕ್ಕೆ ಸಂದ ಗೌರವ ಅಂತೇಳಿ ನಾವೆಲ್ಲರೂ ಭಾವಿಸ್ತಾ, ನಿಮಗೆ ಭಗವಂತನು ಆರೋಗ್ಯವುಳ್ಳಂಥ ದೀರ್ಘಾಯುಷ್ಯವನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತಾ, ನಿಮಗೆ ಕೂಡ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಗಣ್ಯರು ತಮಗೆ ಅಭಿನಂದನೆ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಶ್ರೀಮತಿ ಅಮಿತಾ ಟೀಚರ್ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ, ಶಾಲು ಹೊದಿಸಿ ಹಾರವನ್ನಿತ್ತು ಸ್ಮರಣಿಕೆ ಹಾಗೂ ಫಲವಸ್ತುಗಳನ್ನಿತ್ತು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಎರಡನೇದಾಗಿ ಶಿಕ್ಷಕರಾಗಿ ಅಪಾರ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಮೇರಿ ಡಿ ಸೋಜಾ ಇವರಿಗೆ
ಸನ್ಮಾನ. ಉಷಾ ಆರ್ ಶೇಣವಾರ್ ಅವರು ಶಾಲನ್ನು ಹೊದಿಸಿ, ಶ್ರೀಮತಿ ಜಯಶ್ರೀ ಅವರು ಹಾರವನ್ನು ಇಟ್ಟು, ಮುಖ್ಯೋಪಾಧ್ಯಾಯನ ಶ್ರೀಮತಿ ಉಷಾಲತಾ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ. ಹಾರವನ್ನಿತ್ತು, ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ, ಸಂದೇಶ್ ಶೆಟ್ಟಿಯವರು ಹಾರವನ್ನಿಟ್ಟು, ಮಂಜಯ್ಯರವರು ಹಾರವನ್ನಿತ್ತು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದೆ. ಸರಿ ಸರಿ. ಹಾಗೂ ಸ್ಮರಣಿಕೆಯನ್ನು ನೀಡಿ ಹಾಗೂ ಫಲವಸ್ತುಗಳನ್ನು ನೀಡಿ ಗೌರವಿಸಬೇಕು ನೋಡಿ ಡಾಕ್ಟರ್ ಮಂಜಯ್ಯರವರಲ್ಲಿ ವಿನಂತಿಸ್ತೇನೆ. ಮುಂದೆ ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ ಸಂದೇಶ್ ಶೆಟ್ಟಿ ಕೊಳ್ಕೆ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ವಾದಿರಾಜ ಆಚಾರ್ಯ ಇವರಿಗೆ ತುಳುನಾಡು ಫೈನಾನ್ಸ್ನ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರುವಂಥ ಇಂದಿನ ಮುಖ್ಯ ಅತಿಥಿ ಆಗಿರುವಂಥ ವಾದಿರಾಜ ಆಚಾರ್ಯವರಿಗೆ ಶಾಲು ಹೊದಿಸಿ ಹಾರವನ್ನಿತ್ತು ಸ್ಮರಣಿಕೆ ಹಾಗೂ ಫಲವಸ್ತುಗಳನ್ನಿತ್ತು ಗೌರವಿಸ್ತಾ ಇದ್ದಾರೆ ನಮ್ಮ ಇಂದಿನ ಅತಿಥಿ ಸಂದೇಶ್ ಶೆಟ್ಟಿ ಕೊಳ್ಕೆ ಇವರು. ಮುಂದೆ ಸನ್ಮಾನ ಮಾಡಲಿರುವವರು ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂಥ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ಕೆ ರವೀಂದ್ರ ರೈ ಇವರು. ಶ್ರೀನಿವಾಸ ಕಲ್ದುರಾಯರು ವೈದಿಕ ಮನೆತನದಲ್ಲಿ ಹುಟ್ಟಿ ಸಮಾಜಕ್ಕೆ ಸೇವೆ ಮಾಡುವಂತಹ ಕಲ್ದುರಾಯರಿಗೆ ಸನ್ಮಾನ ಮಾಡಲಿದ್ದಾರೆ. ರವೀಂದ್ರ ರೈ ಇವರು ಶಾಲನ್ನು ಹಾಕಿ ಹಾರವನ್ನಿತ್ತು ಸ್ಮರಣಿಕೆ ಹಾಗೂ ಫಲವಸ್ತುಗಳನ್ನಿತ್ತು ಗೌರವಿಸ್ತಿದ್ದಾರೆ ಕಲ್ದುರಾಯರ ಇವರಿಗೆ. ಮುಂದೆ ಸನ್ಮಾನ ಮಾಡಲಿರುವವರು ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವ ಜಯರಾಮ್ ಆಳ್ವ ಪೋಡಾರವರು ಬಾಲಕೃಷ್ಣರವರಿಗೆ ವಾಸ್ತುಶಿಲ್ಪದಲ್ಲಿ ಹೆಸರು ಗಳಿಸಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಬಾಲಕೃಷ್ಣ ಆಚಾರ್ಯ ಇವರಿಗೆ ಬೈತಾರ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರು ಹಾರವನ್ನಿತ್ತು ಸ್ಮರಣಿಕೆಯನ್ನು ನೀಡಿ ಫಲವಸ್ತುಗಳನ್ನಿತ್ತು ಗೌರವಿಸ್ತಾ ಇದ್ದಾರೆ. ಮುಂದೆ ಸನ್ಮಾನ ಮಾಡಲಿರುವವರು ಮನೋಜ್ ಕುಮಾರ್ ಹೆಗ್ಡೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಶಾಲನ್ನು ಹೊದಿಸಿ ಹಾರವನ್ನು ಇತ್ತು ಫಲವಸ್ತು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಮನೋಜ್ ಕುಮಾರ್ ಹೆಗ್ಡೆ ಡಿಬೇಲಿ ಇವರಿಂದ ಗೌರವ ಅರ್ಪಣೆ. ಮುಂದೆ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ನಿರ್ದೇಶಕರಾಗಿರುವಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ನಮ್ಮ ಸಂಸ್ಥೆಯಲ್ಲಿ 15 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂಥ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂಥ ನನ್ನ ಆತ್ಮೀಯ ಸಹೋದ್ಯೋಗಿ ಬಂಧುವಾಗಿರುವಂತಹ ತ್ಯಾಗಂ ಹರೇಕಳ ಇವರಿಗೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿಯವರಿಂದ ಶಾಲನ್ನು ಹೊದಿಸಿ ಹಾರವನ್ನಿತ್ತು ಸ್ಮರಣಿಕೆ ಹಾಗೂ ಫಲವಸ್ತುಗಳನ್ನಿತ್ತು ಗೌರವಿಸುವ ಅಂತೇಳಿ ರವೀಂದ್ರ ಶೆಟ್ಟಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮುಸ್ತಾಫರ್ ಅವರು ಸನ್ಮಾನ ಪತ್ರವನ್ನು ಇಟ್ಟು ಗೌರವಿಸ್ತಾ ಇದ್ದಾರೆ. ಎಲ್ಲರೂ ದಯವಿಟ್ಟು ಎಲ್ಲ ಸಾಧಕರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿಸಿದ್ದೇವೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಎಲ್ಲ ಸಾಧಕರಿಗೆ ನಿಮ್ಮ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ದಯವಿಟ್ಟು ಮತ್ತೊಮ್ಮೆ ಪುನಃ ಚಪ್ಪಾಳೆ. ಸರಿ. ನಾನು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಎಷ್ಟು ಅರ್ಹ ಎನ್ನುವುದೊಂದು ನನಗೆ ಗೊತ್ತಿಲ್ಲ. ಬಟ್ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ. ಯಾಕೆಂದರೆ ಇವತ್ತು ಈ ವೇದಿಕೆಯಲ್ಲಿ ಅಥವಾ ಹಲವು ವೇದಿಕೆಯಲ್ಲಿ ನಾನು ಒಂದು ಅತಿಥಿಯಾಗಿ ಹೋಗಬೇಕಾಗಿದ್ದರೆ ಮುಖ್ಯವಾದ ಕಾರಣ ಈ ಶಾಲೆ. ನಾನು ಇವತ್ತು ಏನು ಆಗಿದ್ರೂ ಅದಕ್ಕೆ ಪ್ರಮುಖ ಬುನಾದಿ ಅಂತೇಳಿದರೆ ಈ ಶಾಲೆ.
ಮತ್ತು ಇಲ್ಲಿ ಅತಿಥಿಯಾಗಿ ಇರುವವರು ನಮ್ಮ ಅಧ್ಯಾಪಕರು ಅಂತ ಹೇಳುವುದಲ್ಲ, ಈ ಹರೇಕಳ ಶಾಲೆ ಕಂಡಂಥ ಅತಿ ಉತ್ತಮ ಅಧ್ಯಾಪಕರು ಇಬ್ಬರು ನನ್ನ ಲೆಕ್ಕದಲ್ಲಿ. ಒಂದು ರವೀಂದ್ರ ರೈ, ರಿಟೈರ್ಡ್ ಆದರು. ಒಂದು ರವೀಂದ್ರ ರೈ, ಮತ್ತೊಬ್ಬರು ಸದಾನಂದ ಮಾಸ್ಟ್ರು ಏನಂದರೆ ಎಜುಕೇಷನಲ್ಲಿ ಈ ಶಾಲೆಯನ್ನು ಯಾವ ಲೆವೆಲಿಗೆ ತಗೊಂಡು ಹೋಗಿದ್ದಾರಾ. ಸೆಕೆಂಡ್ ಆಗಿ ರವೀಂದ್ರ ರೈ ಅಂದರೆ ಒಬ್ಬ ಶಾಲೆಯ ಅಧ್ಯಾಪಕನಾಗಿ ಶಾಲೆಯಿಂದ ಹೊರತಾಗಿ ಅಂದರೆ ಊರಲ್ಲಿ ಪ್ರತಿಯೊಂದು ಜನಗಳೊಟ್ಟಿಗೆ ಬೆರೆತು ಅವರಿಗೆ ಹೇಗೆ ಮಾರ್ಗದರ್ಶನ ಕೊಡಬೇಕಂತ ತಿಳಿಸ್ಕೊಟ್ಟವರಂದರೆ ರವೀಂದ್ರ ರೈ. ನನಗೆ ಲಾಸ್ಟ್ ಟೈಮ್ ಅವರದ್ದು ರಿಟೈರ್ಮೆಂಟ್ ಆಗುವಾಗ ಅವರಿಗೆ ಇತ್ತು ಇಲ್ಲಿ ಸನ್ಮಾನ ಸಮಾರಂಭ. ಕಾರಣಾಂತರದಿಂದ ನನಗೆ ಆ ಸಭೆಯಲ್ಲಿ ಅವರ ಬಗ್ಗೆ ಮಾತಾಡಲಿಕ್ಕೆ ಬರಲಿಕ್ಕೆ ಆಗಿಲ್ಲ. ಅದೇ ನಂದು ಇವತ್ತೊಂದು ಸದುಪಯೋಗ. ಯಾಕೆ ಅಂದರೆ ರವೀಂದ್ರ ರೈ ಅಂದರೆ ಒಂದು ಆದರ್ಶ. ಯಾಕೆ ಅಂದರೆ ಅವರಿಗೆ ಈಗೋ ಇಲ್ಲ. ನಾನು ಹೇಳುವುದಾದ್ರೆ ಇಲ್ಲಿ ನಾವು ಇಲ್ಲಿ ಕಲಿತಾ ಕೆಲವು ಮಾಸ್ಟರ್ಗಳಿದ್ದರು. ಯಾಕೆಂದರೆ ಇವಾಗ ನಮಗೆ ಕೆಲವು ಮಾಸ್ಟರ್ ಸಿಕ್ಕಿದರೆ ನಾವು ನೋಡಿದರೆ ಮಾತಾಡುವಂಥ ಒಂದು ಇದು ಇರುವುದಿಲ್ಲ, ಆ ಟೈಪು. ಆದರೆ ರವೀಂದ್ರ ರೈ ಏನಂದರೆ ರವೀಂದ್ರ ರೈ ಅವರ ಕೆಲವು ವ್ಯವಹಾರದಲ್ಲಿ ನಾನು ಅವರ ಹತ್ರ ಎಷ್ಟು ಸಣ್ಣದಾಗಿದ್ದೇನೆ ಅಂದರೆ ಅವರಿಗೆ ಅಂದರೆ ಈ ಈಗೋ ಅನ್ನುವ ವಿಷಯನೇ ಇಲ್ಲ. ಅವರು ಎಷ್ಟು ಸಣ್ಣ ವ್ಯಕ್ತಿ ಆಗಿರಲಿ ಅವರ ಹತ್ರ ಹೋಗಿ ಅವರನ್ನು ಒಂದು ಕನ್ವಿನ್ಸ್ ಮಾಡುವ ಗುಣ ಅದು ಅವರದ್ದು ದೊಡ್ಡತನ. ಅದರ ಬಗ್ಗೆ ಮತ್ತೊಂದು ಮಾತಿಲ್ಲ. ಅದರಿಂದ ನಾನು ಅವರ ಒಂದು ವಿದ್ಯಾರ್ಥಿ ಆಗಿದ್ದು ಇವತ್ತು ಈ ಶಾಲೆಯ ಒಂದು ಈ ಸಮಾರಂಭದಲ್ಲಿ ಅವರಿಗೆ ತುಂಬ ಧನ್ಯವಾದ ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಎರಡನೇದಾಗಿ ನಮ್ಮ PT ಮಾಸ್ಟರ್ ಅಂದರೆ ಹೊಡೆಯುವ ಮಾಸ್ಟರ್ ಅಂತ ಇತ್ತು. ಇಲ್ಲಿ ನಮ್ಮ ವಿಷಯದಲ್ಲಿ PT ಮಾಸ್ಟರ್ ಅಂದರೆ ಹೊಡೆಯುವ ಮಾಸ್ಟರ್. ಅದನ್ನು ಇವಾಗ ತ್ಯಾಗಮಾಗಲಿ ಕೆಳಗಡೆ ರಾಧಾಕೃಷ್ಣಮಾಗಿ ಅದು ಚೇಂಜ್ ಮಾಡಿದರು. ಶಾಲೆಯ ವಿದ್ಯಾರ್ಥಿಗಳಿಗೆ ಹೇಗೆ ಶಿಸ್ತು ಬೇಕು, ಶಿಕ್ಷಣೇತರ ಚಟುವಟಿಕೆಯಲ್ಲಿ ಹೇಗೆ ಈ ಹಳ್ಳಿಯ ಶಾಲೆ ಹೊರಗಡೆ ಕೂಡ ಎಷ್ಟು ಹೆಸರು ಮಾಡಬೇಕು, ಹೇಗೆ ಮಾಡಬೇಕಂತೇಳಿ ತೋರಿಸಿದ ತ್ಯಾಗ ಹಾಗೂ ರಾಧಾಕೃಷ್ಣನವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಮುಖ್ಯವಾಗಿ ನಾವು ಈ ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ ಎರಡು ಮಾತು ಹೇಳಲೇಬೇಕಾಗುತ್ತೆ. ಯಾಕೆಂದರೆ ನಾವಿವಾಗ ನನಗೂ 2 ಮಕ್ಕಳಿದ್ದಾರೆ. ನಾವು ಮಕ್ಕಳಿಗೆ ಏನಂತ ಕಲಿಸ್ತೇವೆ ಅಂದರೆ ಏನಾದರೂ ಮಾಡಿ ದುಡ್ಡು ಮಾಡಿ ಅಂತ. ದುಡ್ಡಿದ್ರೆ ದುಡ್ಡಪ್ಪ. ಇವಾಗ ಒಂದು ಮಾತು ಹೇಳ್ತೇನೆ, ದುಡ್ಡು ಎಷ್ಟು ಯಾರು ಮಾಡ್ತಾರೆ ಹೇಗೂ ಮಾಡ್ತಾರೆ. ಅವರು ಮಾಡಿದ ದುಡ್ಡಾಗಲಿ ಅವರಿಂದ ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ ಅದು ಮುಖ್ಯ. ದುಡ್ಡು ಹೇಗೂ ಮಾಡಿದರೆ ದುಡ್ಡಾಗೋದಿಲ್ಲ. ನಮಗೆ ಯಾರು ಆದರ್ಶ ಆಗಬೇಕಂದ್ರೆ ಅಬ್ದುಲ್ ಕಲಾಮು, ವಾಜಪೇಯಿ ಅಥವಾ ನರೇಂದ್ರ ಮೋದಿ ಆಗಿರಲಿ, ಸುಭಾಷ್ ಚಂದ್ರ ಬೋಸ್ ಆಗಿರಲಿ, ನಮ್ಮ ಹರೇಕಳ ಆಜಬ್ಬನಂತ ಅವರು ಆದರ್ಶ ಆಗಬೇಕು. ಅದು ಬಿಟ್ಟು ಇವಾಗ ಆಜಬ್ಬನವರ ಬಗ್ಗೆ ಒಂದು ಹೇಳುವುದಾದರೆ ನಾನು ಅವರನ್ನು ಭಾರಿ ಸಮಯದಿಂದ ನೋಡ್ತೇನೆ ಅಂದರೆ ನನಗೆ ನೋಡಿ ಪರಿಚಯ. ಬಟ್ ಅವರು ಒಂದು ದಿನ ಕಂಕನಾಡಿಯಲ್ಲಿ ಒಂದು STD ಬೂತಲ್ಲಿ ಮಾತಾಡ್ತಾಯಿದ್ರು. ನಾನು ಸೈಡಲ್ಲಿ ನಿಂತಿದ್ದೆ. ಆವಾಗ ಮೊಬೈಲ್ ಇಲ್ಲ. ಇವ್ರು ಫೋನ್ ಮಾಡಿದ್ರು. ಇವರಿಗೆ ಪಾಪ ಸರಿ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ. ಸಾರು ನಾನು ಹರೇಕಳ ಆಜಬ್ಬ. ಲಾಸ್ಟಿಗೆ ಇವರು ಫೋನ್ ಇಟ್ಟಾಗ ನನಗೆ ಗೊತ್ತಾಯ್ತು ಅದು ಯಾರ ಹತ್ರ ಮಾತಾಡಿದ್ರೆ ಕರ್ನಾಟಕ ಬ್ಯಾಂಕ್ ಪ್ರೆಸಿಡೆಂಟ್ ಅನಂತರಾಮ್ ಹತ್ರ ಮಾತಾಡ್ತಿರೋದು. ಅವರು ಅನಂತಕೃಷ್ಣ ಹತ್ರ. ಅವರು ತನ್ನ ಜೀವನವನ್ನು ಈ ಶಾಲೆ ಅದು ಇದು ಅಂತೇಳಿ ಅದಕ್ಕೆ ತ್ಯಾಗ ಮಾಡಿದ್ದಾರೆ ಹೊರತು ಇವತ್ತು ಹರೇಕಳ ಆಜಬ್ಬನವರು ಒಂದು ರಿಸಿಪ್ಟ್ ಬುಕ್ ಇಟ್ಕೊಂಡು ಹೋಗಲಿ 5,000 ಜನ ದಿನಕ್ಕೆ 100 ಜನ ಕೊಡುವವರಿದ್ದಾರೆ. ಬಟ್ ಅವರಿಲ್ಲ. ಅವ್ರದ್ದು ನಿಷ್ಕಲ್ಮಶವಾದ ಸಮಾಜ ಸೇವೆ. ಅವರು ನಮಗೆ ಆದರ್ಶ ಆಗಬೇಕು. ಈ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದೇನೆಂದರೆ ನಾವು ಪ್ಯಾರೆಂಟ್ಸ್ ಏನಂದರೆ ದುಡ್ಡು ಮಾಡಿ ಹೇಗಾದರೂ ದುಡ್ಡು ಮಾಡಿ ಇದೆ. ಆದರೆ ದುಡ್ಡು ಮಾಡಿ ಏನು ಮಾಡೋದು ಅದು ಹೇಳ್ತಾ ಇಲ್ಲ. ಎರಡನೇದಾಗಿ ಒಂದು ಮುಖ್ಯವಾಗಿ ನಾನು ಇಂದಿನ ಸಮಾಜಕ್ಕೆ ಒಂದು ಹೇಳಲಿಕ್ಕೆ ಏನು ಬರ್ತೇನೆ ಅಂದರೆ, ನಾನು ಮೊನ್ನೆ ಒಂದು ಉರ್ವ ಸ್ಟೋರಲ್ಲಿ ಒಂದು ಗಾಡಿ ನಿಲ್ಲಿಸಿದ್ದೆ. ನಾನು ಗಾಡಿ ನಿಲ್ಲಿಸಿದ್ರೆ ಎದುರಲ್ಲಿ ಒಂದು ಗಾಡಿ ಅಡ್ಡ ಇತ್ತು. ನಾನು ಗಾಡಿ ತೆಗೆಯಪ್ಪ ಅಂತ ಕೇಳಿದೆ. ಏನು ಯಾಕೆ ಗಾಡಿ ತೆಗೆ ಮಾರೆ ಹೋಗ್ಬೇಕಲ್ಲ. ಗಾಡಿಯಲ್ಲಿ ಕುಳಿತ ಇವನಿಗೆ ಗೊತ್ತಿಲ್ಲ ಇದು ಅಣ್ಣನದ್ದು ಗಾಡಿ ಅಂತ. ನಾನು ಯಾರಪ್ಪ, ನನಗೆ 2 ಅಣ್ಣನವರು ಇರೋದು, ನನ್ನ ತಂದೆ ಅಂತ ಕೇಳಬೇಕು ಇನ್ನೊಂದು ಅಣ್ಣ ಯಾರು ಎಲ್ಲಿಂದ ಬಂದ ಅಂತ. ನೋಡುವಾಗ ವಿಷಯ ಏನಂದರೆ ಅವನು ಯಾವುದೋ ಒಂದು ಮರ್ಡರ್ ಕೇಸಲ್ಲಿ ಒಳಗೆ ಹೋಗಿದ್ದ. ಮರ್ಡರ್ ಕೇಸಲ್ಲಿ ಒಳಗೆ ಹೋಗಿ ಹೊರಗೆ ಬಂದಾಗ ನಮ್ಮ ಸಮಾಜ ಅವರಿಗೆ ಕೊಡುವ ಗೌರವ ಅಂದರೆ ಈ ನನ್ನ ಮಕ್ಕಳು ಇವಾಗ ಮಕ್ಕಳು ಎಲ್ರಿಗೂ ರೌಡಿಸಮ್ ಅಂದರೆ ಭಾರಿ ವ್ಯಾಲ್ಯೂ ಅಂತ.
ಆ ಟೈಪ್ ಹೋಗುತ್ತೆ. ನಾವು ಪ್ರತಿಯೊಂದು ನಮ್ಮ ಸಮಾಜವನ್ನು ನೋಡಿಕೊಂಡು ನಾವು ಇದು ಮಾಡೋದು. ಯಾಕೆಂದರೆ ಯಾವನಾದರೂ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಪೆಟ್ಟು ತಿಂದ ಏನಾದರೂ ಮಾಡಿ ಒಳಗೆ ಹೋದ ಅವನಿಗೆ ಮರ್ಯಾದೆ ಕೊಡುವಂಥ ಸಮಾಜ. ಇದರಿಂದ ಇಂದಿನ ಮಕ್ಕಳಿಗೆ ಏನಾಗುತ್ತೆ, ನಾವು ರೌಡಿಸಮಿಗೆ ಹೋದರೆ ಒಳ್ಳೆಯದ ಆ ಟೈಪ್ನ ಇದು ಬಂದಿದೆ. ಅದು ನಾವು ನಮ್ಮ ಸಮಾಜವನ್ನು ಅದನ್ನು ಚೇಂಜ್ ಮಾಡ್ಕೋಬೇಕು. ನಾನು ಮುಖ್ಯವಾಗಿ ಹೇಳೋದಷ್ಟೇ, ನಾವು ನಮ್ಮ ಮಕ್ಕಳು ಯಾವ ಟೈಪಲ್ಲಿ ಇರಬೇಕು, ಹೇಗೆ ಸಮಾಜಕ್ಕೆ ಪ್ರೇರಣೆ ಆಗಬೇಕು, ಸಮಾಜದಲ್ಲಿ ಹೇಗಿರಬೇಕಂತ ನಾವೇನಂದರೆ ದಿನನಿತ್ಯ ಯಾರ್ಯಾರ ತಲೆ ಹೊಡೆದ ಏನೋ ಮಾಡಿದ ಅವನು ನಮಗೆ ಆದರ್ಶ. ಯಾಕೆಂದರೆ ನಾನೊಂದು ಇದರಲ್ಲಿಲ್ಲ, ಬಟ್ ನಾನು ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ ಓಲ್ಡ್ ಸ್ಟೂಡೆಂಟ್, ಅದು ನಾನು ಯಾವಾಗಲೂ ಓದ್ತಾ ಇದ್ದೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಲಾಂ. ಅದರಲ್ಲಿ ಎಷ್ಟು ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾರೋ ಒಬ್ಬ ಕಳಿಸಿದ, ಅದನ್ನು ನಾವು ಕರೆಕ್ಟ್ ನೋಡೋದಿಲ್ಲ, ಅದನ್ನು ಏನಂತ ಇದು ಮಾಡೋದಿಲ್ಲ, ನಾವು ಅದನ್ನು ಫಾರ್ವರ್ಡ್ ಮಾಡಿ ಹೋಗೋದು. ಸಾಧನೆ ಮಾಡಿದ ಅದರಲ್ಲಿ ನೀವೆಲ್ಲರೂ ನೋಡಿರ್ಬೋದು, ಯಾರು ಯಾವ್ಯಾವ ಸಾಧನೆ ಮಾಡಿದ್ದಾರೆ ದೇವರಿಗೆ ಗೊತ್ತು. ಇದು ಆಗಬಾರ್ದು. ಯಾಕೆಂದರೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕರೆಕ್ಟಾಗಿ ನಾವು ಒಳ್ಳೆ ದಾರಿ ತೋರಿಸಿದರೆ ಮಾತ್ರ ಅವರು ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಆದ್ದರಿಂದ ಆ ಮಕ್ಕಳಿಗೆ ನಾವು ಒಳ್ಳೆಯ ಇದು ವಿದ್ಯಾಭ್ಯಾಸ ಆಗಲಿ ಬದುಕಬೇಕು ಹೇಗೆ ಅಂತೇಳಿ ಕಳಿಸ್ಕೊಟ್ರೆ ಮಾತ್ರ ಮುಂದಿನ ಇದರಲ್ಲಿ ಅವರು ಆದರ್ಶ ವ್ಯಕ್ತಿಗಳಾಗಿ ಆಗ್ಬಹುದಂತ ಹೇಳಿಬಿಟ್ಟು ನನಗೆ ವೇದಿಕೆಗೆ ಬರಬೇಕು. ಎಲ್ಲ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳನ್ನು ಒಟ್ಟು ಸೇರಿಸಿಕೊಂಡು ಅವರ ಪರವಾಗಿ ನಮ್ಮ ಮಜೀದ್ ಬೇಕು. ಅವರಿಗೆ ನಮ್ಮ ಸಭಾಧ್ಯಕ್ಷ ವಹಿಸಿದ ಡಾಕ್ಟರ್ ಮಂಜಯ್ಯ ಅವರು ಶಾಲು ವಹಿಸಿ, ಮಜೀದ್ ಅವರು ಸದಸ್ಯರವರು ಅವರಿಗೆ ಯಾಕೆ ಸನ್ಮಾನ ಅಭಿನಂದನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತು ನಮ್ಮ ಪ್ರೌಢಶಾಲೆಯಿಂದ ಪ್ರಾಥಮಿಕ ಶಾಲೆಗೆ ಹೋಗಲಿಕ್ಕೆ ಸರಿಯಾದ ದಾರಿ ವ್ಯವಸ್ಥೆ ಇರಲಿಲ್ಲ, ಚರಂಡಿ ವ್ಯವಸ್ಥೆ ಇರಲಿಲ್ಲ. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿಣಿ ಸಭೆಯಲ್ಲಿ ಮನೋಜನ್ನ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನಮ್ಮ ಮಜೀದ್ ಅವರು ಭಾಳ ಪ್ರೀತಿಯಿಂದ ಖಂಡಿತ ನಾನು ಅದನ್ನು ಮಾಡ್ತೇನೆ, ಏನಾದರೂ ಮಾಡಿ ಅದು ಅನುದಾನಿತ ಶಾಲೆಗೆ ಯಾವುದೇ ಮಾರ್ಗವನ್ನು ಒಳಗಡೆ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಸಂವಿಧಾನವಾಗಿ. ಆದರೆ ಅದನ್ನು ಕಲ್ಪಿಸುವಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆದವರು ಶ್ರೀಯುತ ಅಬ್ದುಲ್ ಮಜೀದ್ ಅವರು ವ್ಯವಸ್ಥೆ ನಿರ್ವಹಿಸಿಕೊಟ್ಟಿದ್ದಾರೆ, ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಹರೇಕಳ ವಿದ್ಯಾಸಂಸ್ಥೆ ವಾರ್ಷಿಕೋತ್ಸವ ಅಂತ ಅಂದರೆ ಅದು ಐತಿಹಾಸಿಕವಾದಂಥ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ವಾರ್ಷಿಕೋತ್ಸವ. ಇದೀಗ ನಮಗೆಲ್ಲ ಗೊತ್ತಿದೆ, ಸುಮಾರು 50 ವರ್ಷಗಳ ಸಂವತ್ಸರವನ್ನು ಮುಗಿಸಿ ಸ್ವರ್ಣ ಮಹೋತ್ಸವವನ್ನು ಆಚರಿಸಿ ಈಗ ಒಂದಿಷ್ಟು ವರ್ಷಗಳ ಆದರೂ ಕೂಡ ಈ ಸಂಸ್ಥೆ ವಾರ್ಷಿಕೋತ್ಸವವನ್ನು ಆಚರಿಸ್ತಲೇ ಬಂದಿದೆ. ವಾರ್ಷಿಕೋತ್ಸವವನ್ನು ಆಚರಿಸುವುದಂದರೆ ಅದು ಒಂದು ವಿದ್ಯಾಸಂಸ್ಥೆಯ ಜೀವಂತಿಕೆಯನ್ನು ಪ್ರದರ್ಶಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದು ಯಾವ ಸಂಸ್ಥೆಯಲ್ಲಿ ವಾರ್ಷಿಕೋತ್ಸವ ಆಗುವುದಿಲ್ಲವೋ ಆ ಸಂಸ್ಥೆ ನಿರ್ಜೀವ ಸ್ಥಿತಿಯಲ್ಲಿದೆ ಅಂತಲೇ ಅರ್ಥ. ಆದರೆ ನಮ್ಮ ವಿದ್ಯಾಸಂಸ್ಥೆ ಹಾಗಲ್ಲ. ಅದು ಹೇಗೆ ಅಂತಂದರೆ, ಬಹಳ ಹಿಂದಕ್ಕೆ ಹೋದರೆ ಇದರ ಒಂದು ಇತಿಹಾಸವೇ ಬೇರೆ ಉಂಟು. ಅಂತಂದರೆ ಈ ರೀತಿಯ ವೇದಿಕೆಗಳೆಲ್ಲ ಇರಲಿಲ್ಲ ಆವಾಗ. ಎಲ್ಲಿಯೋ ಅಡಿಕೆ ಮರವನ್ನೆಲ್ಲ ಹೊತ್ತುಕೊಂಡು ತಂದು ಇಲ್ಲಿ ಒಂದು ದೊಂಪ ಹಾಕಿ ವಾರ್ಷಿಕೋತ್ಸವ ನಡೀತದ ಒಂದು ಸಮಯ ಉಂಟು. ಇಲ್ಲಿ ಹಿರಿಯರಿಗೆಲ್ಲ ಗೊತ್ತುಂಟು. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಈ ಗ್ರೌಂಡ್ ಫುಲ್ ಜನಗಳು. ಅಂದರೆ ವಾರ್ಷಿಕೋತ್ಸವ ಅಲ್ಲ, ನಮ್ಮೂರ ಜಾತ್ರೆ. ಇದು ನಿಜವಾಗಿ ವಾರ್ಷಿಕೋತ್ಸವ, ನಮ್ಮ ಶಾಲೆ ವಾರ್ಷಿಕೋತ್ಸವ ಅಲ್ಲ, ನಮ್ಮೂರ ಜಾತ್ರೆ ಅಂತ ಇದ್ದಂಥ ಒಂದು ಇತಿಹಾಸ ಈ ವಾರ್ಷಿಕೋತ್ಸವಕ್ಕೆ ಇದೆ. ಅದು ನಾವು ಈ ಸಂದರ್ಭದಲ್ಲಿ ನೆನಪಿಸಬೇಕಾದಂಥ ಒಂದು ವಿಚಾರ. ಆದರೆ ಇಲ್ಲಿ ನಾವು ಅದನ್ನು ಯಾಕೆ ಇಲ್ಲಿ ಸ್ಮರಿಸಬೇಕು ಅಂತಂದರೆ, ಅದನ್ನು ಈ ನಮ್ಮ ಆಡಳಿತ ಸಮಿತಿಯವರಿರ್ಬೋದು, ವಿದ್ಯಾಸಂಸ್ಥೆ ಇರ್ಬೋದು, ಈಗ ಅದರೊಟ್ಟಿಗೆ ನಮ್ಮ ಮನೋಜ್ ಕುಮಾರ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಅದಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದಾಗಿ ಅದನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರಲ್ಲ, ಅದಕ್ಕೆ ನೀವು ದೊಡ್ಡ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು, ಇಲ್ಲಿ ಕೆಲವು ಬದಲಾವಣೆಗಳಾಗಿದೆ. ಈಗ ನಾನು ಅನೇಕ 35 ವರ್ಷಗಳಿಂದ ವಾರ್ಷಿಕೋತ್ಸವವನ್ನು ನೋಡ್ತಾ ಬಂದವ. ಮುಖ್ಯವಾಗಿ ಒಂದು 25 ವರ್ಷಗಳಲ್ಲಿ ನಾನು ಸ್ವಾಗತ ಭಾಷಣ ಮಾಡಿದ್ದೇನೆ. 25 ವರ್ಷಗಳು ಸ್ವಾಗತ ಭಾಷಣ ಮಾಡಿದ್ದೆ ನಾನೇ, ವರದಿ ವಾಚನ ಮಾಡಿದ್ದೆ ನಾನೇ. ಆದರೆ ಇದನ್ನು ನೋಡ್ತಾ ಇರುವಾಗ ನನಗೇನು ಅನ್ನಿಸ್ತು ಅಂದರೆ, ಏನು ಚೇಂಜ್ ಆಗಿದೆ ಅಂದರೆ, ಒಂದು, ಇಲ್ಲಿ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರಿತಾ ಇದ್ದದ್ದು. ಮಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ಸ್ಗಳೆಲ್ಲ ಬಂದಿದ್ದಾರೆ, ಮಿನಿಸ್ಟರ್ಸ್ಗಳು ಬಂದಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವು ಇಲ್ಲಿ ಕರೆಸಿದ್ದೇವೆ. ಆದರೆ ಈಗ ಚೇಂಜ್ ಎಂತಂದರೆ, ಎಲ್ಲ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡಿದ್ದೇವೆ. ಇದು ಒಳ್ಳೆಯ ಒಂದು ಲಕ್ಷಣ. ಎಲ್ಲಿ ಹಳೆ ಒಂದು ಸಂಸ್ಥೆಗೆ ಹಳೆ ವಿದ್ಯಾರ್ಥಿಗಳೆಂದರೆ ಅವರಿಗೆ ಸಂಪತ್ತದು, ಆ ಸಂಸ್ಥೆಗೆ ಸಂಪತ್ತು. ಅವರೇ ವೇದಿಕೆಯಲ್ಲಿದ್ದುಕೊಂಡು ಗೌರವವನ್ನು ಪಡೀತಾ ಇದ್ದಾರೆ ಅಂತಾದರೆ ಅದು ಭವಿಷ್ಯದ ಒಂದು ಒಳ್ಳೆಯ ಲಕ್ಷಣ ಅಂತ ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು,
ಮನೋಜ್ ಕುಮಾರ್ ಹೆಗ್ಡೆ ಅವರು ಹೇಳಿದರು, ರವೀಂದ್ರ ಮಾಸ್ಟ್ರೇ ಈರೇ ಅಧ್ಯಕ್ಷ ಅವಡು ಅಂತ, ಸಮಾರಂಭದ ಅಧ್ಯಕ್ಷ ಈರೇ ಅವಡು ಅಂತ. ಯಾವಾಗ ಒಂದು ಈ ನಮ್ಮ ಸೆಂಡ್ ಆಫಿನ ದಿವಸ ಆಗವಾಗ ಹೇಳಿದೆ, ನಾನು ಅಧ್ಯಕ್ಷನಾಗೋದು ಬೇಡ, ಇಲ್ಲಿ ನಾನು ನನ್ನ ಅತಿಥಿಯೂ ಅಲ್ಲ, ನಾನು ವಿದ್ಯಾಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡಿದವ, ನಾನು ಅತಿಥಿಯಾಗಿ ಬರಬೇಕಾಗಿಲ್ಲ, ನಾನು ಇಲ್ಲಿ ಬಂದು ನನ್ನ ಕರ್ತವ್ಯವನ್ನು ಮಾಡ್ಬೋದು, ಅಧ್ಯಕ್ಷತೆ ಬೇಡ ನನಗೆ, ಯಾರನ್ನು ಬೇರೆಯವರನ್ನು ಅಧ್ಯಕ್ಷ ಮಾಡಿ ಅಂತ ನಾನು ಹೇಳಿದೆ. ಅದಕ್ಕಾಗಿ ಮತ್ತೊಬ್ಬರನ್ನು ಅಧ್ಯಕ್ಷರು ಮಾಡಿದರು. ಇವತ್ತು ಅಧ್ಯಕ್ಷರೇ ನಾಪತ್ತಾಗಿದ್ದಾರೆ. ಪುನಃ ಇಲ್ಲಿ ಒಂದು ರವೀಂದ್ರ ಮಾಸ್ಟ್ರೇ ಅಧ್ಯಕ್ಷರಾಗಿ ಇಲ್ಲಿ ಕೂತರು. ನೋಡಿ, ಇದೆಲ್ಲ ಎಂತಂದರೆ ಅದು ಒಂದು ಬದಲಾವಣೆ, ಒಂದು ಚೇಂಜಸ್ ಆಯಿತು. ಇನ್ನು ಇಲ್ಲಿ ಪಿ ವಿ ಭಟ್ರು ಅಂತ ಒಬ್ಬರು ಮುಖ್ಯೋಪಾಧ್ಯಾಯರಿದ್ದರು, ಎಲ್ಲರಿಗೂ ಗೊತ್ತಿದ್ದಂಥದ್ದು, ಬಹಳ ಒಳ್ಳೆಯ ಮುಖ್ಯೋಪಾಧ್ಯಾಯರು, ದ ಬೆಸ್ಟ್ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಅಂಥ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು ಆವಾಗ. ಆದರೆ ರವೀಂದ್ರ ಮಾಸ್ಟ್ರು ರಿಟೈರ್ಡ್ ಆಗುವಾಗ ಇಲ್ಲೊಂದು ಹಳೆ ವಿದ್ಯಾರ್ಥಿ ಸಂಘ ತಯಾರಾಗಿ ಹಳೆ ವಿದ್ಯಾರ್ಥಿ ಸಂಘವೇ ಒಂದು ಸೆಂಡ್ ಆಫ್ ರವೀಂದ್ರ ಮಾಸ್ಟ್ರಿಗೆ ಕೊಡ್ತಾರೆ ಅಂತೆ. ಅದು ಕೂಡ ಒಂದು ವಿಶೇಷ ಆಗ್ತಾ ಉಂಟು ನನಗೆ. ಅದು ಒಂದು ಇಲ್ಲಿಯ ಈ ಸಲದ ಒಂದು ವಿಶೇಷತೆ ಅಂತ ನನಗೆ ಕಾಣ್ತಾ ಉಂಟು. ನಮ್ಮ ಇಲ್ಲಿ ಒಂದು ವೇದಿಕೆ ಉಂಟು, ಹಿಂದೆಲ್ಲ ನಾವೊಂದು ಇಲ್ಲಿ ಹಿಂಬದಿಯಲ್ಲಿ ಒಂದು ವೇದಿಕೆ ಉಂಟು, ಅದರಲ್ಲಿ ನಾವು ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದದ್ದು. ಅದು ಜಾಗ ಸಣ್ಣದಾಗಿದೆ. ಆದರೆ ನಮ್ಮ ಮನೋಜ್ ಕುಮಾರ್ ಹೆಗ್ಡೆ ಅವರು ಬಂದ ಮೇಲೆ ಏನು ಮಾಡಿದರು ಅಂದರೆ, ಹೊಸ ವೇದಿಕೆ ನಿರ್ಮಾಣ, ನಾವು ಸ್ವಲ್ಪ ಮುಂದೆ ಬಂದಿದ್ದೇವೆ. ಈಗ ಮುಂದೆ ಬಂದು ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನೀಗ ಮಾಡ್ತಾ ಇದ್ದೇವೆ. ಇದು ಕೂಡ ಒಂದು ಚೇಂಜಸ್ ನಮ್ಮಲ್ಲಿ. ಆದ ಕಾರಣ ಯಾವತ್ತೂ ಕೂಡ ನಾವು ಒಂದು ಕಾಲದಲ್ಲಿ ಆಲೋಚನೆ ಮಾಡಿದೆವು, ವರ್ಷದಲ್ಲಿ 2 ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಮಾಡಿದ್ದು ಸಾಕು ಅಂತ ಒಮ್ಮೆ ಆಲೋಚನೆ ಮಾಡಿದೆವು. ಯಾಕೆಂತಂದರೆ ಒಂದು ಈಗ ಖರ್ಚಿನ ಬಾಬು, 1.5 ಲಕ್ಷ 2 ಲಕ್ಷ ಖರ್ಚಾಗ್ತದೆ. ಹಣ ಸಂಗ್ರಹ ಮಾಡಿ ಪ್ರತಿ ವರ್ಷವೂ ಕೂಡ ಹಣ ಸಂಗ್ರಹ ಮಾಡೋದು ಕಷ್ಟ ಎನ್ನುವಂಥದ್ದು ಒಂದು ಚಿಂತನೆ ಮಾಡುವಾಗ 1 ವರ್ಷ ಬಿಟ್ಟು ಮತ್ತೊಂದು ವರ್ಷ ಮಾಡುವ ಅಂತ. ಆದರೆ ಅದು ಆಗಲಿಲ್ಲ, ಅದನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಯಾಕಂತಂದರೆ ಇದು ವಾರ್ಷಿಕೋತ್ಸವ ಅಲ್ಲ, ಇದು ಬ್ರಹ್ಮಕಲಶ. ಆದ ಕಾರಣ ಇದೇನಾಯಿತು ಅಂತಂದರೆ, ಇದನ್ನು ನಿಲ್ಲಿಸಲಿಕ್ಕೆ ಆ ದೈವಿ ಶಕ್ತಿಗಳು ಅದನ್ನು ಒಪ್ಪುವುದಿಲ್ಲ. ಆದ್ದರಿಂದ ಅದು ಪುನಃ ಏನಾಗ್ತಾ ಉಂಟು ಅಂತಂದರೆ, ಅದು ವಾರ್ಷಿಕೋತ್ಸವ ಆಗಲೇಬೇಕು ಎನ್ನುವಂಥದ್ದು ಈಗ ನಡೆಯುತ್ತಾ ಉಂಟು. ಇದು ಒಂದು ವಿಶೇಷತೆ. ಅದರೊಟ್ಟಿಗೆ ಮುಖ್ಯವಾಗಿ ಇದು ಬಹಳ ಸಂತೋಷ ಪಡಬೇಕಾದಂಥ ವಿಚಾರ. ಅದರ ಜೊತೆಗೆ ಇಲ್ಲಿ ಸಾಧಕ ಮಿತ್ರರನ್ನೆಲ್ಲ ಇಲ್ಲಿ ಗೌರವಿಸಿದೆ. ಎಲ್ಲರೂ ಕೂಡ ಓಲ್ಡ್ ಸ್ಟೂಡೆಂಟ್ಸ್ಗಳೇ, ಅಲ್ಲಿ ಅವರೆಲ್ಲ ಸಮಾಜದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದವಂಥವರು. ಅವರನ್ನು ಇಲ್ಲಿ ವೇದಿಕೆಯ ಮೇಲೆ ಗೌರವಿಸುವಂಥದ್ದು ಬಹಳ ಒಳ್ಳೆಯ ಒಂದು ವಿಚಾರ. ನಮ್ಮ ಊರಿಗೆ ಹರೇಕಳ ಊರಿಗೆ ಒಳ್ಳೊಳ್ಳೆ ಹೆಸರು ತಂದಂಥವರನ್ನು ನಾವು ಇಲ್ಲಿ ಗೌರವಿಸಿದ್ದೇವೆ. ಇದೂ ಕೂಡ ಒಳ್ಳೆಯ ಅಭಿನಂದನೀಯವಾದಂಥ ಒಂದು ಕಾರ್ಯ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮುಖ್ಯವಾಗಿ ನಾವು ಇಂಗ್ಲೀಷ್ ಮೀಡಿಯಮ್ಮಿನ ಈ ಪ್ರಭಾವದಿಂದಾಗಿ ನಮ್ಮ ಶಾಲೆಗೆ ತೊಂದರೆ ಆಗ್ತದೆ ಎನ್ನುವುದನ್ನು ಯಾರು ಕೂಡ ಆಲೋಚನೆ ಮಾಡಬೇಕಾಗಿ ಇಲ್ಲ, ಅದಕ್ಕೆ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ. ಶಾಲೆ ಚೆನ್ನಾಗಿ ನಡೆಯುತ್ತದೆ. ಅದು ಕನ್ನಡ ಮೀಡಿಯಂ ಸ್ಕೂಲ್ ಆಗಿದ್ದರೂ ಕೂಡ ಎಲ್ಲರೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿತೇ ದೊಡ್ಡವರಾದದ್ದು. ಈಗ ಇಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ ದೊಡ್ಡವರಾಗಿ ಈಗ ನಮ್ಮೊಂದಿಗೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ. ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಅವರೊಟ್ಟಿಗೆ ಆಗೋದಿಲ್ಲ, ಅಷ್ಟು ಇಂಗ್ಲೀಷ್ನಲ್ಲಿ ಅವರು ಮಾತಾಡ್ತಾರೆ. ಆದ ಕಾರಣ ಕನ್ನಡ ಮೀಡಿಯಂ ಸ್ಕೂಲಿಗೆ ಬಂದ ಕೂಡಲೇ ನಮ್ಮ ಮಕ್ಕಳು ಹಿಂದಕ್ಕೆ ಹೋಗ್ತಾರೆ ಎನ್ನುವಂಥ ತಪ್ಪು ಕಲ್ಪನೆ ನಮಗೆ ಬೇಕಾಗಿಲ್ಲ. ಆದ ಕಾರಣ ನಾವು ಈ ಕನ್ನಡ ಮೀಡಿಯಂ ಸ್ಕೂಲ್ಗಳಲ್ಲೇ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಆ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಮುಖ್ಯವಾಗಿ ಈ ಏರಿಯಾ, ಈ ಜಾಗ ಮುಂದೆ ಅಭಿವೃದ್ಧಿ ಆಗಲಿಕ್ಕೆ ಉಂಟು. ನಮಗೆ ಗೊತ್ತಿದೆ, ನಿನ್ನೆ ನಾನು ಕೂಡ ಗ್ರಾಮ ಚೌಡಿಗೆ ಬಂದೆ, ಬಸ್ಸು ಹೊರಟಿದೆ, ಈಗ ಸರ್ಕಾರಿ ಬಸ್ ಬಂದಿದೆ. ನಮ್ಮ ಗ್ರಾಮ ಪಂಚಾಯತ್ ಕೂಡ ಬಹಳ ಹೋರಾಟ ಮಾಡಿದೆ. ನಮ್ಮ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸದಸ್ಯರು, ಈಗ ಮುಖ್ಯವಾಗಿ ಯು ಟಿ ಖಾದರ್ ಅವರು ಅದರಲ್ಲಿ ಬಹಳ ಪ್ರಯತ್ನ ಮಾಡಿ ಈ ಸಲ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಒಂದು ಅವರು ಒಳ್ಳೆಯ ವರ್ಕರ್, ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಒಳ್ಳೆಯ ವರ್ಕರ್, ಅವರ ಒಂದು ಇದರಲ್ಲಿ ಇಲ್ಲಿ ಸರ್ಕಾರಿ ಬಸ್ ಆಯ್ತು. ಈಗ ಇನ್ನಷ್ಟು ಸರ್ಕಾರಿ ಬಸ್ಸುಗಳು ಇಲ್ಲಿ ಬರಲಿಕ್ಕೆ ಉಂಟು. ಅದು ಒಂದು ನಾವು ಅಭಿವೃದ್ಧಿಯ ಕಡೆಗೆ ನೋಡ್ತಕ್ಕಂಥ ಒಂದು ವಿಚಾರ, ಆ ಕಡೆ ನಾವು ಆಲೋಚನೆ ಮಾಡಬೇಕು. ಇನ್ನೊಂದು ಸರ್ಕಾರಿ ಬಸ್ಸು ಬರುವುದು ಮಾತ್ರ ಅಲ್ಲ, ಒಂದು ಯು ಟಿ ಖಾದರ್ ಅವರು ಈಗ ಮೊನ್ನೆ ನನ್ನ ಹತ್ರ ಹೇಳಿದರು, ರವೀಂದ್ರ ಮಾಸ್ಟ್ನ ಶಾಲೆದಡಿ ಒಂದು ಎಡ್ಡೆ ಮಾರ್ಗ ಅವಡು ಅಂತ, ಅಲ್ಲಿ ಬ್ರಿಡ್ಜ್ ಆಗ್ತದೆ, ಎಲ್ಲಿ ಕಡವಿನ ಹತ್ತಿರ ಒಂದು ಬ್ರಿಡ್ಜ್ ಮಾಡ್ತಾರೆ. ಈಗ ಆಲ್ರೆಡಿ ಅವರು ಮೊನ್ನೆ ಹೇಳಿದರು,
ಜಿ ಶಂಕರ್ ಅಂತ ಉಡುಪಿಯವರಿಗೆ ಈಗ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಆದ ಕಾರಣ ನಾವು ಅವರು ಕೂಡಲೇ ಈಗ ಆ ಕೆಲಸ ಕಾರ್ಯ ಪ್ರಾರಂಭ ಆಗಲಿಕ್ಕಿದೆ. ಆದ್ದರಿಂದ ಕಡವಿನಿಂದ ನಾವು ಅಡ್ಯಾರಿಗೆ ಭಾಳ ಸುಲಭದಲ್ಲಿ ಏನಾಗ್ಬೋದು, ಪಾಸ್ ಆಗಲಿಕ್ಕೆ ಕೂಡ ಸಾಧ್ಯ ಉಂಟು. ಆವಾಗ ಈ ಮಾರ್ಗ ಬಹಳ ಹೆಚ್ಚು ವಾಹನಗಳು ಜನಗಳು ಓಡಾಡುವಂಥ ಸ್ಥಳ ಆಗ್ತದೆ. ಅದು ನಮ್ಮ ಶಾಲೆಗೂ ಕೂಡ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆದ ಕಾರಣ ಯಾರೂ ಕೂಡ ಕನ್ನಡ ಮೀಡಿಯಂ ಸ್ಕೂಲ್ಗೆ ತೊಂದರೆ ಆಗ್ತದೆ ಎನ್ನುವಂಥ ಭಯ ಪಡಬೇಕಾಗಿಲ್ಲ. ನಮ್ಮ ಶಾಲೆ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮುಖ್ಯವಾಗಿ ನೀವೆಲ್ಲ ಹೆತ್ತವರೆಲ್ಲ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು. ಇಲ್ಲಿ ಹೆತ್ತವರೆಲ್ಲ ನೀವು ಸೇರಿದ್ದೀರಿ. ಬಹಳ ಎರಡು ವಿಷಯವನ್ನು ನಾನು ನಿಮ್ಮಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಂಥದ್ದು ಒಂದು, ನಮ್ಮ ಮಕ್ಕಳಿಗೆ ವಿದ್ಯೆಗೆ ತೊಂದರೆ ಇಲ್ಲ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಮನೆಯ ಪಾಠ, ತಾಯಿಯೇ ಮೊದಲ ಗುರು. ಮನೆಯಲ್ಲಿ ನಮ್ಮ ತಾಯಂದಿರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ನಮ್ಮ ಮಕ್ಕಳಿಗೆ ವಿದ್ಯೆ ಸಿಗ್ತಾ ಉಂಟು, ಆದರೆ ಸಂಸ್ಕಾರದ ಕೊರತೆ ಉಂಟು. ನಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ವಿದ್ಯೆ ಕೊಟ್ಟಂಥ ಅಧ್ಯಾಪಕರನ್ನು ಗೌರವಿಸಬೇಕು, ನಮ್ಮ ಮನೆಗೆ ಬಂದಂತಹ ಬಂಧು ಜನಗಳನ್ನು ನಾವು ಆತ್ಮೀಯತೆಯಿಂದ ಮಾತಾಡಿಸಬೇಕು ಎನ್ನುವಂತಹ ಸೌಜನ್ಯ ಈಗ ಕಡಿಮೆ ಆಗಿದೆ. ಈ ಒಂದು ಮೊಬೈಲ್ ಎನ್ನುವಂಥದ್ದು ಬಹಳ ಡೇಂಜರಸ್ ಬಾಕ್ಸ್. ಅದನ್ನು ಹಿಡ್ಕೊಂಡು ನಮ್ಮ ಮಕ್ಕಳು ಅದರಲ್ಲೇ ಇದ್ದಾರೆ ಹೊರತು ನಮ್ಮ ಮನೆಗೆ ಕಳ್ಳರು ಬಂದರೂ ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಆದ ಕಾರಣ ಆ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬಾರ್ದು. ಮಕ್ಕಳಿಗೆ ಮೊಬೈಲ್ ಕೊಡಿ, ಆದರೆ ಮೊಬೈಲನ್ನು ಜಾಗೃತೆ ಮಾಡಿಕೊಳ್ಳುವಂಥ ಒಂದು ಅಗತ್ಯತೆ ಇದೆ. ಎರಡನೆಯದ್ದು, ಮಕ್ಕಳಿಗೆ ನಾವು ಬೇಕಾದಷ್ಟು ಹಣವನ್ನು ಕೊಡಬಾರ್ದು. ಹಣ ಕೊಟ್ಟಷ್ಟು ನಮಗೆ ಅಪಾಯ. ಯಾಕೆ ಅಂತಂದರೆ ಇಲ್ಲೆಲ್ಲ ಕೆಲವು ಮನೆಗಳು ಹಾಳಾಗಿದೆ. ಈಗ ಕೆಲವು ಕಡೆಯಲ್ಲಿ ಏನಾಗಿದೆ ಅಂತಂದರೆ ತಾಯಂದಿರೆಲ್ಲ ಮಕ್ಕಳಿಗೆ ಹಣ ಕೊಟ್ಟು ಅವರು ಈ ಮಾದಕ ದ್ರವ್ಯಗಳ ಸೇವನೆಯಿಂದಾಗಿ ಡ್ರಗ್ಗೆ ಅಡಿಕ್ಟ್ ಆಗಿ ಏನಾಗಿದ್ದಾರೆ ಅಂತಂದರೆ ತಂಗಿ ಅಂತ ಇಲ್ಲ, ತಮ್ಮ ಅಂತ ಇಲ್ಲ, ಅಪ್ಪ ಅಂತ ಇಲ್ಲ, ಅಮ್ಮ ಅಂತ ಇಲ್ಲ, ಅವರನ್ನೇ ಹೊಡೆದುಕೊಳ್ಳುವಷ್ಟು ಮುಂದೆ ಬಂದಿದ್ದಾರೆ ಅಂತಾದರೆ ನೀವು ಆ ಬಗ್ಗೆ ಆಲೋಚನೆ ಮಾಡಿ. ಆದ ಕಾರಣ ಆ ಮಾದಕ ದ್ರವ್ಯದಿಂದ, ಆ ಡ್ರಗ್ಸ್ಗಳನ್ನು ಸೇವಿಸುವಂತಹ ಈ ಒಂದು ದುಶ್ಚಟಗಳಿಂದ ನಮ್ಮ ಮಕ್ಕಳು ಬಲಿಯಾಗಬಾರ್ದು. ಆದ ಕಾರಣ ತಾಯಂದಿರೆಲ್ಲ ಆ ಬಗ್ಗೆ ಜಾಗೃತಿ ವಹಿಸಿಕೊಳ್ಳುವಂಥ ಒಂದು ಅಗತ್ಯತೆ ಇದೆ ಎನ್ನುವಂಥದ್ದನ್ನು ನಾನು ಈ ವೇದಿಕೆಯ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಇನ್ನೊಂದು ನನಗೆ ಬಹಳ ಬೇಸರ ಆಗ್ತಾ ಉಂಟು ಏನಂತಂದರೆ, ನಮ್ಮ 3-4 ಒಳ್ಳೆ ಮಕ್ಕಳು ಬೈಕ್ ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿದರು. ಬಹಳ ನನಗೆ ಬೇಸರ ಆಯಿತು. ಈ ಸಂಸ್ಥೆಯಲ್ಲಿ ಮೊನ್ನೆ ತಾನೇ ದೀಕ್ಷಿತ್ ಎನ್ನುವಂಥ ಒಳ್ಳೆ ಹುಡುಗ, SPL ಎಲ್ಲ ಆಗಿದ್ದವ, ಒಳ್ಳೆ ಹುಡುಗ ಅಂತ ಒಂದು 3-4 ಮಂದಿ ಹೆಚ್ಚು 5 ಮಂದಿ ಏನೋ ಮೊನ್ನೆ ತಾನೇ ಬೈಕ್ನ ಆಕ್ಸಿಡೆಂಟಲ್ಲಿ ಮರಣ ಹೊಂದಿರು. ನಿಜವಾಗಿಯೂ ಆದರೆ ಆಕ್ಸಿಡೆಂಟ್ ಆದ ಕೂಡಲೇ ಏನಾಗ್ತದೆ ಅಂತಂದರೆ ಲೈಸೆನ್ಸ್ ಇಲ್ಲ, ಪ್ರಾಯ ಆಗಲಿಲ್ಲ, ಅದು ಇದು ಎಂತೆಲ್ಲ ಸಮಸ್ಯೆಗಳು. ಅದರಿಂದಾಗಿ ಅವರಿಗೆ ಮಾತ್ರ ಅಲ್ಲ, ತಂದೆ ತಾಯಿಗಳಿಗೆ ಕೂಡ ಅಪಾಯ ಅದು. ಆದ್ದರಿಂದ ಆದಷ್ಟು ಮಕ್ಕಳಿಗೆ ಬೈಕನ್ನು ಹೆಚ್ಚು ಉಪಯೋಗ ಮಾಡುವಂಥದ್ದನ್ನು ಜಾಗೃತಿ ಮಾಡಿಕೊಳ್ಬೇಕು. ಬೈಕ್ ಉಪಯೋಗ ಮಾಡಬಾರ್ದು ಅಂತ ಹೇಳುವುದಲ್ಲ ನಾನು. ಆ ಒಂದು ಬೈಕ್ ಕೊಡುವಾಗ ನೀವು ಜಾಗೃತಿ ವಹಿಸ್ಕೊಳ್ಳಿ. ಬೈಕ್ ಬಿಡುವವರು ಕೂಡ ಹಾಗೆ ಜಾಗೃತಿ ಇರಬೇಕು. ಜಾಗೃತಿ ಮನೋಭಾವನೆಯಿಂದಲೇ ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ದನ್ನು ನಮ್ಮ ಮಕ್ಕಳು, ಈಗಿನ ಯುವಕರು, ಯಾಕೆಂದರೆ ಅವರಿಗೆ ಪ್ರಾಯ ಕಡಿಮೆ, ಆದರೆ ಧೈರ್ಯ ಇರ್ತದೆ. ಆ ಧೈರ್ಯದಿಂದಾಗಿ ಅವರು ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಆದಷ್ಟು ಬೈಕ್ನಲ್ಲಿ ಸಂಚಾರ ಮಾಡುವಾಗ ಜಾಗೃತಿ ವಹಿಸಬೇಕು ಎನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸೇರ್ತಕ್ಕಂತಹ ಹಳೆ ವಿದ್ಯಾರ್ಥಿಗಳು ನಿಜವಾಗಿಯೂ ನಮಗೆ ಒಂದು ದೊಡ್ಡ ಸಂಪತ್ತು. ಮುಖ್ಯವಾಗಿ ನಮ್ಮ ಈ ಒಂದು ಎಲ್ಲ ಅಭಿವೃದ್ಧಿಗಳು ಮನೋಜ್ ಕುಮಾರ್ ಹೆಗ್ಡೆಯವರಿಗೆ ಮೀಟಿಂಗ್ ಆದ ಕೂಡಲೇ ಮೀಟಿಂಗ್ ಅಂತಂದರೆ ಅವರಿಗೆ ಭಾಳ ತಲೆನೋವು. ಏರ್ಲ ಬರ್ಪೂಜಾರಿ ಅಂತ ಪ್ರತಿ ಮೀಟಿಂಗ್ ಆಗುವಾಗಲೂ ಕೂಡ ಹಳೆ ವಿದ್ಯಾರ್ಥಿಗಳು ಬರುವುದಿಲ್ಲ ಅಂತ. ನಿಜವಾಗಿಯೂ ಹಳೆ ವಿದ್ಯಾರ್ಥಿಗಳು ಬೇಜಾರದಲ್ಲಿ ಬಾರದೇ ಇರುವುದಲ್ಲ, ಕೋಪದಲ್ಲಿ ಬಾರದೇ ಇರುವುದಲ್ಲ, ಅವರಿಗೆ ಸಮಯದ ಅಭಾವ ಇರ್ತದೆ. ಏನಾದರೂ ಅವರು ಉದ್ಯೋಗದಲ್ಲಿ ಇರ್ತಾರೆ, ಉದಾಸೀನ ಭಾವನೆಯೂ ಕೂಡ ಇರ್ತದೆ. ಆದ ಕಾರಣ ಅದರಲ್ಲಿ ಮನೋಜ್ ಕುಮಾರ್ ಹೆಗ್ಡೆಯವರು ಬೇಜಾರು ಮಾಡುವಂಥ ಅಗತ್ಯ ಏನೂ ಇಲ್ಲ. ಈಗ ನೋಡಿ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ. ಆದ ಕಾರಣ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅದು ಮುಸಲ್ಮಾನರಾಗಿರಲಿ, ಕ್ರಿಶ್ಚಿಯನ್ರಾಗಿರಲಿ, ಹಿಂದೂಗಳ ಎಲ್ಲರಿಗೂ ಬಹಳ ಪ್ರೀತಿ. ಈ ಹರೇಕಳ ವಿದ್ಯಾಸಂಸ್ಥೆ ಅಂತಂದರೆ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಭಾಳ ಪ್ರೀತಿ, ಅಭಿಮಾನ, ಗೌರವ.
ಆದ ಕಾರಣ ಅದು ನನಗೆ ಗೊತ್ತಿದೆ. ಯಾಕೆ ಗೊತ್ತಿದೆ ಅಂದರೆ ನಾನು ಮಂಗಳೂರಿಗೆ ಹೋದರೆ ಸಾಕು, ಅದು ಮೀನಿನ ಮಾರ್ಕೆಟ್ಗೆ ಹೋಗಲಿ, ಫ್ರೂಟ್ಸ್ ಮಾರ್ಕೆಟ್ಗೆ ಹೋಗಲಿ, ಬ್ಯಾಂಕಿಗೆ ಹೋಗಲಿ, ಎಲ್ಲಿಗೆ ಹೋಗಲಿ, ಅಲ್ಲಿ ಅವರು ಓಡೋಡಿಕೊಂಡು ಬಂದು ನಮಗೆ ಸಹಕಾರವನ್ನು ಕೊಡ್ತಾರೆ. ಯಾಕೆ ಸಹಕಾರ ಕೊಡ್ತಾರೆ ಅಂದರೆ ನಮಗೆ ಅವರಿಗೆ ಅಷ್ಟು ಅದರ ಬಗ್ಗೆ ಅಭಿಮಾನ. ಮತ್ತು ಹರೆಕಳದವರು ಇಲ್ಲದಂಥ ಜಾಗವೇ ಇಲ್ಲ, ಎಲ್ಲ ಕಡೆಯಲ್ಲಿ ಕೂಡ ಹರೆಕಳದವರು ಇದ್ದಾರೆ. ಆದ ಕಾರಣ ಕೇರಳದವರಾಗಿ ಹಾಗೆ ಹರೆಕಳದವರು ಇಲ್ಲದ ಜಾಗ ಇಲ್ಲ. ಬಹಳ ಸಂತೋಷ ಎಂತಂದರೆ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು 100ರಲ್ಲಿ 1-2 ಕೆಟ್ಟದಾಗಿರು ಹೋಗಿರ್ಬೋದು. ಉಳಿದವರೆಲ್ಲ ಏನಾಗಿದ್ದಾರೆ ಅಂದರೆ ಫ್ರೂಟ್ಸ್ ಮಾರ್ಕೆಟಿಗೆ ಹೋದರೆ ಅಲ್ಲಿ ಅವರು ಹುಷಾರೇ, ಮೀನಿನ ಮಾರ್ಕೆಟ್ಗೆ ಹೋದರೆ ಅಲ್ಲಿ ಅವರು ಹುಷಾರಿ. ಆದ ಕಾರಣ ಅಲ್ಲೆಲ್ಲ ಹುಷಾರಾಗಿದೆ ಅವರು. ಆದ್ದರಿಂದ ಅದು ಯಾಕೆ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಉಂಟು. ಅದು ಯಾಕೆ ಅಂತ ಹೇಳಿದರೆ ಈ ಸಂಸ್ಥೆಯಲ್ಲಿ ಇರತಕ್ಕಂತಹ ಇಲ್ಲಿ ಸಂಸ್ಥೆ ಜಾಗ ಉಂಟಲ್ಲ, ಈ ಮಣ್ಣು ಉಂಟಲ್ಲ, ಇದಕ್ಕೊಂದು ಶಕ್ತಿ ಉಂಟು. ಇಲ್ಲಿ ಹಿಂದೆ ವಿದ್ಯೆಯೇ ಬೇಡ ಅಂತ, ಈಗ ಹರೇಕಳ ಆಜಬ್ಬರಿದ್ದಾರೆ, ಅವರು ಹೇಳ್ತಾರೆ ಎಂತಂದರೆ ಇಲ್ಲಿ ವಿದ್ಯೆಯೇ ಬೇಡ ಅಂತ ಇದ್ದಂಥ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ನಮ್ಮ ಈ ಹಿರಿಯರು, ಈ ಶಾಲೆ ಕಟ್ಟಿದಂಥ ಹಿರಿಯರು ಈಗ ತೀರಿ ಹೋಗಿದ್ದಾರೆ. ಅವರೇನು ಮಾಡಿದರು ಅಂದರೆ ಊಟ ಕೊಟ್ಟು ವಿದ್ಯೆ ಕೊಟ್ಟಂಥವ್ರು, ಅಂತಹ ಒಳ್ಳೆಯ ಮನಸ್ಸಿನ ಒಳ್ಳೆಯ ವ್ಯಕ್ತಿಗಳು ಕಟ್ಟಿದಂತಹ ಒಂದು ಸಂಸ್ಥೆ ಇದು. ಆದ ಕಾರಣ ಆ ರೀತಿಯ ಸಂಸ್ಥೆ ಆದ್ದರಿಂದ ಇಲ್ಲಿ ಯಾರೇ ಕಲೀಲಿ ಅವರು ಏನಾದರೂ ಒಳ್ಳೆಯ ಒಂದು ದಾರಿ ಹಿಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿ ಅದು ಯಶಸ್ಸಾಗ್ತದೆ. ನಮ್ಮ ಸ್ವರ್ಣ ಮಹೋತ್ಸವ ಅಂತಂದರೆ ಎಲ್ರಿಗೂ ಗೊತ್ತಿದೆ. ಸ್ವರ್ಣ ಮಹೋತ್ಸವ ಅಂತಂದರೆ ನಾವು ಹಳೆ ವಿದ್ಯಾರ್ಥಿಗಳು ಏನೆಲ್ಲ ಮಾಡಿದರು ನೋಡಿ, ಅಲ್ಲಿ ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ನಮ್ಮ ದ್ವಾರ ಆಗಿರ್ಬೋದು, ಅದು ಶೌಚಾಲಯ ಆಗಿರ್ಬೋದು, ಈ ಎಲ್ಲ ದೊಡ್ಡ ಒಳ್ಳೊಳ್ಳೆ ಕೆಲಸಗಳೆಲ್ಲ ಸ್ವರ್ಣ ಮಹೋತ್ಸವದ ಕಾಲದಲ್ಲಿ ಆಗಿದೆ. ಇಷ್ಟೆಲ್ಲ ಕೆಲಸಗಳು ಯಾವ ಸಂಸ್ಥೆಯಲ್ಲಿ ಆಗ್ತದೆ? ಹಳೆ ವಿದ್ಯಾರ್ಥಿಗಳಿಂದ. ಅದಾದದ್ದೆಲ್ಲ ಹಳೆ ವಿದ್ಯಾರ್ಥಿಗಳಿಂದ. ಆದ ಕಾರಣ ನಾವು ಆ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ, ಆ ಬಗ್ಗೆ ಅಂತಹ ಒಂದು ಸಹಕಾರ, ಅಂತಹ ಒಂದು ಮನಸ್ಸು ಬರುವುದು ಯಾಕೆ ಅಂದರೆ ಈ ಮಣ್ಣಿನ ಗುಣ. ಅದು ನಾವು ಮಾಡಿದ್ದೇವೆ ಅವರು ಮಾಡಿದ್ದೇವೆ ಅಂತಲ್ಲ, ಈ ಮಣ್ಣಿನ ಗುಣದಿಂದಾಗಿ ಹಾಗಾಗ್ತದೆ. ಆದ್ದರಿಂದ ತಾವೆಲ್ಲರೂ ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟೆಲ್ಲ ನೀವು ಬಂದು ಸೇರಿದ್ದೀರಿ. ಮುಖ್ಯವಾಗಿ ಇಂತಹ ನಾನು ಶ್ರೀಯುತ ಜಯರಾಮ ಆಳ್ವರನ್ನು ಅಭಿನಂದಿಸಬೇಕು. ಯಾಕಂತಂದರೆ ಒಂದು ಸಂಸ್ಥೆಯ ಸಂಚಾಲಕರಾಗಿ ಅವರು ಈ ಜಂಟಿ ಒಂದು ಸಂಸ್ಥೆ ಅಂತಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾನು 35 ವರ್ಷ ಇದರಲ್ಲಿ ಇದ್ದವ. ಶೈಕ್ಷಣಿಕವಾದಂಥ ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ. ಅದನ್ನೆಲ್ಲ ಏನು ಮಾಡಬೇಕಾಗ್ತದೆ ಅಂದರೆ ಎದುರಿಸಬೇಕಾಗ್ತದೆ. ಆದ ಕಾರಣ ಅದನ್ನೆಲ್ಲ ಎದುರಿಸಿಕೊಂಡು ಅವರು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಹಳೆ ವಿದ್ಯಾರ್ಥಿಗಳು ಎನ್ನುವಂಥ ಹಳೆ ವಿದ್ಯಾರ್ಥಿ ಸಂಘ ಅಂತ ಅದು ಸ್ಥಾಪನೆ ಆಗಬೇಕಾಗಿದ್ದರೆ ಜಯರಾಮ್ ಆಳ್ವರ ಸಹಕಾರವು ಕೂಡ ಈ ಸಂದರ್ಭದಲ್ಲಿ ನಾನು ಅದು ನೆನಪಿಸ್ತಾ ಇದ್ದೇನೆ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಪೋಷಕರೆಲ್ಲ ಈ ಏರಿಯಾ ಅಂದರೆ ಈ ಒಂದು ಪರಿಸರ ಅಭಿವೃದ್ಧಿ ಆಗ್ತದೆ ಎನ್ನುವಂತಹ ಮಾತಿನೊಂದಿಗೆ ನಮ್ಮ ಮಕ್ಕಳನ್ನು ಕೂಡ ಅಭಿವೃದ್ಧಿಪಡಿಸ್ತಕ್ಕಂತಹ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು. ಯಾಕೆಂದರೆ ಹೆತ್ತವರಲ್ಲಿ ಜಾಗೃತಿ, ಕೊನೆಯದಾಗಿ ಹೆತ್ತವರಲ್ಲಿ ಜಾಗೃತಿ ಮನೋಭಾವನೆ ಮೂಡಿಸಿಕೊಳ್ಳಿ. ಯಾಕೆಂದರೆ ನಮ್ಮ ಮಕ್ಕಳು ಇಲ್ಲಿ 300 ಇರ್ಬೋದು, ನಿಮಗೆ ಒಬ್ಬರೇ ಮಗ ಅಥವಾ ಮಗಳು. ಆದ ಕಾರಣ ಆ ಮಗ ಅಥವಾ ಮಗಳನ್ನು ನೀವು ಜಾಗೃತೆಯಲ್ಲಿ ನೋಡಿಕೊಳ್ಳಿ. ಪ್ರತಿನಿತ್ಯ ಅವರಿಗೆ ಅವರು ಓದಿದ್ದಾರೋ ಬರೆದಿದ್ದಾರೋ ಅಥವಾ ಏನು ಮಾಡ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ವಿಚಾರಿಸಿಕೊಳ್ಳುವಂಥ ಕೆಲಸವನ್ನು ನೀವು ಆವಾಗವಾಗ ಮಾಡ್ತಾ ಇದ್ದರೆ ಅವರಲ್ಲಿ ಒಂದು ರೀತಿಯ ಹೆದರಿಕೆ ಭಾವನೆ ಬರ್ತದೆ, ಅವರಲ್ಲಿ ಒಂದು ಜಾಗೃತಿ ಭಾವನೆ ಬರ್ತದೆ, ಅವರು ಕಲಿಯುವಂತಹ ಒಂದು ಅವಕಾಶ ಅವರಿಗೆ ಸಿಗ್ಬೋದು. ಅದನ್ನು ಹೆತ್ತವರು ನಿಜವಾಗಿಯೂ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅದರ ಒತ್ತಿಗೆ ಯಾವುದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಧ್ಯಾಪಕರ ಬಗ್ಗೆ ಕೆಟ್ಟ ವಿಚಾರಗಳನ್ನು ಯಾರೂ ಕೂಡ ಮಾತನಾಡಬಾರ್ದು. ಮುಖ್ಯವಾಗಿ ಎಂತಂದರೆ ಯಾರು ನೀವು ಮಾತಾಡಿದ್ದೀರಿ ಅಂತ ನಾನು ಹೇಳೋದಲ್ಲ, ಕೆಲವೊಮ್ಮೆ ನಾವು ಮನೆಗಳಲ್ಲಿದ್ದುಕೊಂಡು ಏನಾದರೂ ಒಂದು ವಿಚಾರದಲ್ಲಿ ಅಧ್ಯಾಪಕರನ್ನು ಬೈದು ಬಿಟ್ಟರೆ ಅದು ನಮ್ಮ ಮಕ್ಕಳ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ನಾವು ಕೆಟ್ಟ ಮಾತನ್ನು ಎಲ್ಲಿಯಾದರೂ ಮನೆಯಲ್ಲಿ ಹೇಳಿಬಿಟ್ರೆ ಆ ಮಗುವಿನ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಅಂತಹ ಕೆಲಸಗಳನ್ನು ಯಾರೂ ಮಾಡಲಿಲ್ಲ. ಆದ ಕಾರಣ ಅದನ್ನು ನಾವು ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ನಾನು ಈ ವೇದಿಕೆ ಮೂಲಕ ವಿಚಾರವನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ನಮ್ಮ ಮಕ್ಕಳನ್ನು ಏನು ಮಾಡಬೇಕು ಅಂದರೆ ನಾವು ಸಂಪತ್ತನ್ನಾಗಿ ಮಾಡಬೇಕು. ನಾನು ಯಾವಾಗಲೂ ಹೇಳೋದುಂಟು, ನಮ್ಮ ಮಕ್ಕಳಿಗೆ ಭೂಮಿ ಮಾಡಿ ಇಡೋದು ಬೇಡ, ನಮ್ಮ ಮಕ್ಕಳಿಗೆ ಒಂದಿಷ್ಟು ಚಿನ್ನಾಭರಣವನ್ನು ಮಾಡಿ ಇಡೋದು ಬೇಡ, ನಮ್ಮ ಮಕ್ಕಳಿಗೆ ವಾಹನಗಳನ್ನು ಕೊಡುವುದು ಬೇಡ.
ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ನಡೆ ನುಡಿಗಳನ್ನು ಕಲಿಸಿಕೊಟ್ಟು ಅವರನ್ನೇ ನಾವು ಸಂಪತ್ತನ್ನಾಗಿ ಮಾಡಿದರೆ ಅವರು ಈ ಶಾಲೆಗೂ ಸಂಪತ್ತು, ಈ ಸಮಾಜಕ್ಕೂ ಸಂಪತ್ತು, ಈ ದೇಶಕ್ಕೂ ಸಂಪತ್ತಾಗ್ತಾರೆ, ನಿಮ್ಮ ಮನೆಗೂ ಸಂಪತ್ತಾಗ್ತಾರೆ ಎನ್ನುವಂಥ ಮಾತಿನೊಂದಿಗೆ ಈ ವಾರ್ಷಿಕೋತ್ಸವ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದಿದೆ. ಈ ನಮ್ಮ ಇಲಾಖೆಯ ಸುತ್ತೋಲೆ ಪ್ರಕಾರ ಪ್ರತಿ ಶನಿವಾರ ನೋ ಬ್ಯಾಗ್ ಡೇ, ಇದರಲ್ಲಿ ಮಕ್ಕಳಿಂದಲೇ ಕೆಲವು ಚಟುವಟಿಕೆಗಳನ್ನು ಮಾಡುವಂಥದ್ದು. ಆ ಒಂದು ನೆಲೆಯಲ್ಲಿ ಈ ವರ್ಷದಲ್ಲಿ ಕೂಡ ಮಕ್ಕಳು ಅನೇಕ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಅವರು ಒಂದು ಪುಸ್ತಕವನ್ನು ಮುದ್ರಿಸಲಿಕ್ಕೆ ಚಿಗುರು ಎಂಬಂಥ ಹಸ್ತಪ್ರತಿಯನ್ನು ರಚಿಸಿದ್ದೇವೆ. ಹಲೋ, ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಜಾಹೀರಾತು ನೀಡಿದವರು ದಯವಿಟ್ಟು ಒಮ್ಮೆ ಹೆಸರನ್ನು ಓದಿ ಹೇಳ್ತೇವೆ. ಯಾರ ಇದ್ದರೆ ದಯವಿಟ್ಟು ಇಲ್ಲಿ ಬರಬೇಕು. ನೆನಪಿನ ಕಾಣಿಕೆ ಮತ್ತೆ ಕೂಡ ತಗೊಳ್ಬೋದು. ಶುಭ ಕೋರುವವರು ಒಂದು ಅನಂತ ಪದ್ಮನಾಭ ಹೆಗಡೆ ದೆಬ್ಬೇಲಿ, ಶ್ರೀ ಮಹಾಬಲ ಹೆಗಡೆ ದೆಬ್ಬೇಲಿ, ಶ್ರೀಮತಿ ಮತ್ತು ಶ್ರೀ ಮನೋಜ್ ಕುಮಾರ್ ಹೆಗಡೆ ದೆಬ್ಬೇಲಿ, ಮಾಲಕರು ಫೈನಾನ್ಸ್, ಮಹಾಲಕ್ಷ್ಮಿ ಫೈನಾನ್ಸ್, ಶ್ರೀ ಮನೋಹರ್ ಎನ್ ಶೆಟ್ಟಿ ಕೊಲ್ಕೆ ಹರೇಕಳ, ಶ್ರೀ ಇಸ್ಮಾಯಿಲ್ ಹಾಜಿ, ಶ್ರೀಮತಿ ಮತ್ತು ಶ್ರೀ ಮೋಹನ್ದಾಸ್ ಶೆಟ್ಟಿ ಉಳಿದೊಟ್ಟು. ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಶಾಲೆಯ ಮೇಲಿನ ಅಭಿಮಾನ, ಮಕ್ಕಳೆಡೆಗಿನ ತುಡಿತ ಹಾಗೂ ಪೋಷಕರೆಡೆಗಿನ ಕಾಳಜಿ ಇವುಗಳನ್ನು ತಮ್ಮ ಮಾತುಗಳಲ್ಲಿ ಸಮರ್ಥವಾಗಿ ನಮಗೆ ಮುಟ್ಟಿಸಿದಂತಹ ನಮ್ಮವರೇ ಆದಂತಹ ನಮ್ಮ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ಕೆ ರವೀಂದ್ರ ರೈ ಇವರಿಗೆ ನಮ್ಮ ಜಂಟಿ ಶಾಲೆಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಯನ್ನು ಮಾಡಿ ಶುಭವನ್ನು ಕೋರಿದಂತಹ ಕಂಪ್ಯೂಟರ್ ವಿಜ್ಞಾನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ಇದರ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಮಂಜಯ್ಯ ಇವರಿಗೆ ನಮ್ಮ ಜಂಟಿ ವಿದ್ಯಾಸಂಸ್ಥೆಗಳ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ತುಳುನಾಡು ಚಿಟ್ಸ್ ಫಂಡ್ಸ್ ಇದರ ಆಡಳಿತ ನಿರ್ದೇಶಕರಾದಂತಹ ಶ್ರೀ ಸಂದೇಶ್ ಶೆಟ್ಟಿ ಕೊಳ್ಕೆ ಇವರಿಗೂ ಕೂಡ ಈ ಜಂಟಿ ವಿದ್ಯಾಸಂಸ್ಥೆಗಳ ವಾರ್ಷಿಕೋತ್ಸವದ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಿದ್ಯಾರತ್ನ ಸಂಸ್ಥೆ ದೇರಳಕಟ್ಟೆ ಇದರ ಅಧ್ಯಕ್ಷರು ಇವರಿಗೂ ಕೂಡ ನಾನು ವಾರ್ಷಿಕೋತ್ಸವದ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ.